ಶ್ರೀಮತಿ ಸಸಿಗಳ ಅಣ್ಣಯ್ಯ, ಶ್ರೀಮತಿ ಪುಷ್ಪಾವತಿ ಭವನಕೃಷ್ಣ ಪೂಜಾರಿ, ಶ್ರೀಮತಿ ಸರ್ವೋತ್ತಮ ಶ್ರೀಮತಿ ಪ್ರಮೋದ ರಾಜು ಪೂಜಾರಿ ಬೆಳ್ಮ, ಶ್ರೀಮತಿ ಸುಮಲತಾ ಬೀವಿಂದ್ರ ಪೂಜಾರಿ ಬೆಳ್ಮ, ಹಾಗೆ ಸುರೇಖ ಧಾರಣ ಸಾರ್ವಜನಿಕ ನರಸಿಂಹಯ್ಯ ಶ್ರೀಮತಿ ಮೀನಾ ದೇವ ಸರಸರು, ಶ್ರೀಮತಿ ಕುಸುಮ ಮತ್ತು ಮನೆಯವರ ಶ್ರೀಗಳು, ಶ್ರೀಮತಿ ಕಮಲ ಅಸೈಗಳು ಶ್ರೀಗಳು, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅವರ ಇತಿಹಾಸ Thank you.
ಪುಷ್ಪವಾ ಕುಡಿಯ ಮಲ್ಲಿಗೆ ಕರದ ತಾವರೆ ವರ ಪ್ರಸಾದದ ಮಾಲೆಯ ಪಾಣಿ ಸೇವರ ಮಾಲೆಯ ಭ್ರಾಮರಿ ಪಾಣಿ ಸೇವರ ಮಾಲೆಯ ಶರಣರನ್ನು ಪೊರೆಯಲೆಂದೇ ಧರೆಗೆ ಬಂದು ನಿಂತೆಯ ಶರಣರನ್ನು ಪೊರೆಯಲೆಂದೇ ಧರೆಗೆ ಬಂದು ನಿಂತೆಯ ಕಟಿಲ ರಾಣಿ ಕುಸುಮವೇಣಿ ಕಟಿಲ ರಾಣಿ ಕುಸುಮವೇಣಿ ನಿನ್ನ ಪಾದದ ಪಂಕಜ ಗಂಧಗಮಹೂದಂಡೆಯ ಮುಡಿಯ ಸಂಪಿಗೆ ಕರದ ಕೇದಗೆ ವರ ಪ್ರಸಾದದ ಮಾಲೆಯ ಪಾಣಿ ದೇವರ ಮಾಲೆಯ ಭ್ರಾಮರಿ ಪಾಣಿ ದೇವರ ಮಾಲೆಯ ಬೇಡಿದವರಿಗೆ ನೀಡಲೆಂದೇ ಭುವಿಗೆ ಓಡಿ ಬಂದೆಯ ಬೇಡಿದವರಿಗೆ ನೀಡಲೆಂದೇ ಭೂಮಿಗೆ ಓಡಿ ಬಂದೆಯ ಕಟಿಲಾಂಬೆ ಸುಂದರಾಂಬೆ ಕಟಿಲಾಂಬೆ ಸುಂದರಾಂಬೆ ಪರಮ ಚರಣದ ಪುಷ್ಪವ ಗಂಧ ಸಂಭ್ರಮದಂಡೆಯ ಮುಡಿಯ ಮೈದಿಲೆ ಕರದ ರಂಜೆ ವರ ಪ್ರಸಾದದ ಮಾಲೆಯ ಪಾಣಿ ದೇವರ ಮಾಲೆಯ ಭ್ರಾಮರಿ ಪಾಣಿ ದೇವರ ಮಾಲೆಯ ಕೃಷ್ಣ ಮುಕುಂದ ಮುರಾರೇ ಜೈ 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 ಕೃಷ್ಣ ಮುಕುಂದ ಮುರಾರೇ ಜೈ 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 ಕೃಷ್ಣ ಜೈ 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 ಮುಕುಂದ ಜೈ 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 ಮುರಾರೇ ಜಯ ಜಯ ಕೃಷ್ಣ ಮುಕುಂದ ಮುರಾರೇ ಜಯ ಜಯ ಕೃಷ್ಣ ಮುಕುಂದ ಮುರಾರೇ ಜೈ 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 ಕೃಷ್ಣ ಮುಕುಂದ ಮುರಾರೇ ಜೈ 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 ಕೃಷ್ಣ ಮುಕುಂದ ಮುರಾರೇ ಜೈ 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 ಕೃಷ್ಣ ಮುರಾರೇ ಜೈ 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 ಕೃಷ್ಣ ಮುರಾರೇ
ಕಮಲನಾಯಕ ಕನಕ ಬರದಾರೆ ಗೋಪಾಲ ಕನಕಾಂಬರಧಾರೆ ಗೋಪಾಲ ಜೈ 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 ಕೃಷ್ಣ ಮುರಾರೇ ನಿಂದಾಯಿತೆಂಬ ಕ್ಲೇಶನೇಲಯ್ಯ ಅನ್ಯರಿಂದಲೇ ಸುಖವಾಯಿತು ಎಂಬುದಕ್ಕಿಂತ ನಿಂದಾಯಿತೆಂಬ ಕ್ಲೇಶನೇಲಯ್ಯ ನಿನ್ನನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ ನಿನ್ನನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ ಪುಣ್ಯ ಪಾಪವನರಿಯದೆ ಬದುಕುವ ಮನುಜನಿಗಿಂತ ಪುಣ್ಯ ಪಾಪವನರಿಯದೆ ಬದುಕುವ ಮನುಜನಿಗಿಂತ ನಾಯಿ ಕುನ್ನಿಲೇಸಯ್ಯ ಕುಲಹೀನನಾದರೂ ಸುಖ ದುಃಖಗಳು ನಿನ್ನಿಂದಾಯಿತೆಂಬ ಮತಿ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ ಕುಲಹೀನನಾದರೂ ಸುಖ ದುಃಖಗಳು ನಿನ್ನಿಂದಾಯಿತೆಂಬ ಮತಿ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ ಗೋಪಾಲ ವಿಠಲ ಗೋಪಾಲ ವಿಠಲ ಯೇಸು ಕಾಯಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಯೇಸು ಕಾಯಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರಬಲ್ಲ ಮುಂದೆ ಬಾಹುದಲ್ಲ ವಿಶೇಷನಾಗು ರಸನಾಗು ಭವಪಾಶವೇಗು ರಸನಾಗು ವಿಶೇಷನಾಗು ರಸನಾಗು ಭವಪಾಶವೇಗು ಆಶೇಷ ದೋಷವೆಂಬ ಅತ್ತಿಯೊಳು ಮುಳುಗಿ ಅಮ್ಮ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಕ್ಲೇಶ ದೋಷವೆಂಬ ಭಕ್ತಿಯೊಳು ಮುಳುಗಿ ಅನ್ನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯೇಸು ದೇಶ ತಿರುಗಿದರೆ ಬಹುದೇನು ಅಲ್ಲಿ ಹೋದೇನು ದೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ಬಾಬಾ ಕಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಬಿಂದು ಜಪ ತಪ ಹೋಮನೆ ಮಗಳ ಯೇಸು ಬಾರಿ ಮಾಡಿದರು ಫಲವೇನು ನೀಚಲವೇನು ರಸನಾಗು ವಿಶೇಷನಾಗು ರಸನಾಗು ಅವಪಾಶವೇನು ಬಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಳುಗಳ ಧ್ವನಿ ತೋರುತ್ತಾರೆ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನೀಗುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ
ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ
ಕಾರ್ಯಕ್ರಮವನ್ನು ಆರಂಭಿಸುವರಿದ್ದೇವೆ. ಅತಿಥಿಗಳ ಆಸನ ಸ್ವೀಕಾರ ಆಗಿದೆ. ಕಾರ್ಯಕ್ರಮದ ಸಂಪ್ರದಾಯದಂತೆ ದೇವರ ಸ್ತುತಿಯೊಂದಿಗೆ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತೇವೆ. ಪ್ರಾರ್ಥನೆಯನ್ನು ನಿರ್ವಹಿಸಿಕೊಂಡು ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಈ ಪ್ರಾರ್ಥನೆಯನ್ನು ನಡೆಸಿಕೊಡಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಮತಿ ವನಿತಾ ಮನಮೋಹನ್ ಅಸೇಗೋಳಿ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡೋ ಶ್ರೀವರದಾಯಕ. ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡೋ ಶ್ರೀವರದಾಯಕ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ, ಪಾವನಗೊಳಿಸೋ ಶ್ರೀ ಶುಭದಾಯಕ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದ್ವಿಜನಾಮ. ಸ್ಮರಿಸುವೆ ನಿನ್ನಯ ದ್ವಿಜನಾಮ. ಪ್ರಾರ್ಥನೆಯನ್ನು ನಿರ್ವಹಿಸಿದಂಥ ಶ್ರೀಮತಿ ವನಿತಾ ಮನಮೋಹನ್ಗೆ ವಂದಿಸುತ್ತಾ ಸ್ವಾಗತ ಕಾರ್ಯಕ್ರಮದೊಂದಿಗೆ ನಮ್ಮ ಕಾರ್ಯಕ್ರಮ ಆರಂಭಿಸಿದ್ವಿ. ಇವತ್ತಿನ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ ಶ್ರೀಮತಿ ಸುಮನ ಗಿರೀಶ್ ಅಶೇಗೋಳಿ. 48 ದಿವಸಗಳ ಸಂಧ್ಯಾ ಭಜನೆ ಸಂಕೀರ್ತನ ಕಾರ್ಯಕ್ರಮದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಇಂದಿನ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನೀಡಲಿದ್ದಾರೆ ಶ್ರೀ ವೇದಮೂರ್ತಿ ಬ್ರಹ್ಮಶ್ರೀ ಅನಂತ ಪದ್ಮನಾಭ ಆಸ್ರಂಡ್ರು, ಅನುವಂಶಿಕ ಮುಕ್ತೇಸರರು ಮತ್ತು ಪ್ರಧಾನ ಅರ್ಚಕರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು. ಇವರ ಆಗಮನದಿಂದ ನಮ್ಮ ಮಣ್ಣು ಪುನೀತವಾಗಿದೆ ಅಂತಲೇ ಹೇಳ್ಬೋದು. ಇವರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾಗಿರತಕ್ಕಂಥ ಶ್ರೀನಿವಾಸ್ ಶೆಟ್ಟಿ ಅವರು ಫಲಪುಷ್ಪ ನೀಡುವುದರ ಮೂಲಕ ಅವರಿಗೆ ಗೌರವ ಅರ್ಪಣೆ ಸಲ್ಲಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀ ಸುರೇಶ್ ಚೌಟಾ ಕಕ್ಕೆಮಜಲು, ಟ್ರಸ್ಟಿಗಳು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಅಸೇಗೋಳಿ. ಇವರಿಗೂ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಇವರನ್ನು. ಇವರಿಗೆ ಸುರೇಶ್ ಅಸೈ ಉದ್ಯಮಿ ಅವರು ದಯವಿಟ್ಟು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಲಿದ್ದಾರೆ ಶ್ರೀ ಮಂಜುನಾಥ ಆಳ್ವ ದೇವ ನಾಡಗುತ್ತು, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಕೊಣಾಜೆ. ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಭಕ್ತರೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟಕರಿಗೆ ನಮ್ಮ ಟ್ರಸ್ಟಿಗಳಾದಂಥ ಚೇತನ್ ಅಸೇಗೋಳಿ ಅವರು ದಯವಿಟ್ಟು ಶಾಲೆ ಅರ್ಪಣೆ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಧಾರ್ಮಿಕ ಕಾರ್ಯಕ್ರಮದ ಅತಿಥಿಗಳಾಗಿರುವ ಶ್ರೀ ಸುದರ್ಶನ್ ಶೆಟ್ಟಿ ನೆತ್ತಿಲಬಾಳಿಕೆ, ಉದ್ಯಮಿ ಶ್ರೀದೇವಿ ಕನ್ಸ್ಟ್ರಕ್ಷನ್, ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಟ್ರಸ್ಟ್ನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ನಮ್ಮ ಟ್ರಸ್ಟಿಗಳಾದಂಥ ಚಂದ್ರಶೇಖರ್ ಶೆಟ್ಟಿ ಮಂಟಮೆ ಅವರು ಗೌರವ ಅರ್ಪಣೆ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ.
ಅದೇ ರೀತಿಯಾಗಿ ಇಂದಿನ ಅತಿಥಿಗಳಾಗಿ ಶ್ರೀ ಭರತ್ ಮುಂಡೋಳಿ, ಉದ್ಯಮಿ, ಸಾಮಾಜಿಕ ಧಾರ್ಮಿಕ ಮುಂದಾಳು, ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇವರಿಗೆ ನಮ್ಮ ಆದಿಶಕ್ತಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಬೇಬೀಂದ್ರ ಅವರು ಗೌರವಾರ್ಪಣೆ ಮಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀ ಸೀತಾರಾಮ ಶೆಟ್ಟಿ ನೆತ್ತಿಲಬಾಳಿಗೆ ಟ್ರಸ್ಟ್ನ ಗೌರವಾಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅವರನ್ನು ಸ್ವಾಗತಿಸುತ್ತಿದ್ದೇವೆ. ಅವರಿಗೆ ನಮ್ಮ ಹಿರಿಯ ಟ್ರಸ್ಟಿಗಳಾದಂಥ ರಮೇಶ್ ರೈ ಪಟ್ಟೋರಿ ಕೆಳಗಿನ ಮನೆ, ದಯವಿಟ್ಟು ಅವರಿಗೆ ಗೌರವಾರ್ಪಣೆ ಮಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ವಿಶ್ವನಾಥ್ ನಾಯ್ಕ್ ಇವರು ಭಜನಾ ಸಂಕೀರ್ತನ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ಭಕ್ತಿಪೂರ್ವಕ ಸ್ವಾಗತ. ಅದೇ ತರ ಪರಂ ಜ್ಯೋತಿ ಮಾತೃ ಮಂಡಳಿ ಅಧ್ಯಕ್ಷರಾಗಿರುವ ಶ್ರೀಮತಿ ನಾಗವೇಣಿ ಶೆಟ್ಟಿ ಅವರು ಇದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಭಜನಾ ಸಂಕೀರ್ತನ ಸಮಿತಿ ಅಧ್ಯಕ್ಷರಾದಂಥ ವಿಶ್ವನಾಥ್ ನಾಯ್ಕರವರಿಗೆ ವಿನಂತಿಸ್ಕೊಳ್ತಾ ಇದ್ದೇವೆ. ಶರಣಮ್ಮಯ್ಯಪ್ಪ ಅಂಜನಿ ಗುಳಿಗ ಕೊರಗಜ್ಜ ಕಟ್ಟೆ ದೈವರೆಲ್ಲ ಒಂದನೆ ಮಲ್ತೊಂದು ನಮ್ಮ ಹಸಿರಿನ ಪಾದು ಅಡ್ಡಪುರೊಂದು ವೇದಿಕೆಡಿತ್ತಿನ ಮಾತ ಗಣ್ಯರೆಲ್ಲ ಒಂದು ತಂದು ಇನ್ನು ಎರಡು ಪಾತ್ರೆ ಇಂಕೊಂಜಿ ಯೋಗ ಒದಗದು ಬೈದ ಪಂಡ್ಲ ತಪ್ಪ ಒಂದು ಒಕ್ಕ ಯಾನೊಂದು ಪಾತ್ರೆನಿಟ್ಟು ಒಂದು ಕಡಿಮೆ ಅನ್ನಲ್ಲ ಇನ್ನು ಯೋಗಗೋಸ್ಕರ ಎರಡು ಪಾತ್ರೆ ಪನ್ನಡೆ ಯಾನು ದೂರದ ಊರು ಕೊಡ್ಯಡ್ಕ ಪುತ್ತಿಗೆದ ಪರಿಸರದ್ದು ಉದ್ಯೋಗ ನಿಮಿತ್ತ ಮಂಗಳೂರು ವಿಶ್ವವಿದ್ಯಾಲಯದ 1987 ಸೇರಿದೆ. ಆ ಪರಿಸರ ಇದ್ದದ್ದು ಹಿಂಗೆ ವಾಸ್ತವಿಕ ಒಲ್ಪಲ ಜಾಗ ಜನರು ಸಂಕಲ್ಪ ಕರ್ಕೆರ ಮೇಲಿನ ಸಂಘವಾನಾಗ ಬೊಕ್ಕ ಹಿಂಗವೇ ಗುಳಿಗ ಕೊರಗಜ್ಜ ಕಟ್ಟೆಡಿ ಸೇಮ್ ಯೋಗ ಒದಗದು ಬರ್ತಂತೆ. 6ನೇ ಇತ್ತಿದ್ದದ್ದು 2015 ಅವು ಪುನರ್ ಪ್ರತಿಷ್ಠೆ ಜೀರ್ಣೋದ್ಧಾರನಾಗ ಬಾರಿ ಗೌಜಿಡ್ ಆಂಡ್ ಎನ್ನ ಅಧ್ಯಕ್ಷತೆ ಭಾರಿ ಖುಷಿ. ಮತ್ತು 4 ವರ್ಷ ಅಧ್ಯಕ್ಷ ಸ್ಥಾನ ಹೊಡಿತದ್ದು ನನ್ನ ದಿಂಜ ವರ್ಷ ಅಧ್ಯಕ್ಷ ಸ್ಥಾನ ಹೊಡಿ ಇಪ್ಪರ ಬಲ್ಲಿ ಬಣ್ಣದ ಯಾನು ಬುಡ್ದು ಕೊರಡು ಒಂದು ತೀರ್ಮಾನ ಮಲ್ತನಾಗ ಎಂಗಳಿಗೆ ಮೇಲೆ ಶ್ರೀನಿವಾಸ ಯಾನು ಮುಲ್ಪನಿದ್ದೆ ಎಲ್ಲಿ ಒಂದು ಅಯ್ಯಪ್ಪ ಗುಡಿ ಇತ್ತು ಮುಲ್ಪನೆ ಪರಿಸರಡು ದೇವ್ರನ್ನೆಲ್ಲ ಭಕ್ತಿ ಮಲ್ತ ಹೊಂದಿದ್ದೇನೆ. ಅಂಚನೆ ಶ್ರೀನಿವಾಸ ಶೆಟ್ಟಿ ಬಂಡೇರು ನಮ್ಮಲ್ಲ ಒಂದು ಅಯ್ಯಪ್ಪ ದೇವಸ್ಥಾನ ಜೀರ್ಣೋದ್ಧಾರ ಅವಡು ಸರಿ ಎಂಗಳ ಅನ್ನೊಟ್ಟಿಗೆ ಕೈ ಜೋಡ್ಸಾಯ ಎಂಗ ಭಾರಿ ಆದ್ನೆಟ್ಟು ತಲುಪಾಡಿದ ಗಣೇಶ ಭಟ್ರು ಎನ್ನುವುದೊಂದು ಅಂಜ ಪ್ರಶ್ನೆ ಚಿಂತನೆ ಮಾಡ್ಕೊಂಡಾಗ ಈ ದೇವಸ್ಥಾನ ಜೀರ್ಣೋದ್ಧಾರಗೂ ಮಾತು ರೆಡಿ ಆಂಡು ಅದು ಹೊರನಾಗ ಎಂಗಳಿಗೆ ದೇವಸ್ಥಾನ ಕಟ್ಟೋಡು ಕಲ್ಲು ಅವಡು ಕಲ್ಲು ಶಿಲೆ ಕಲ್ಲು ಎಂಗಲು ಕಾರ್ಕಳ ಶೇಷಾಚಾರ್ಯನ ಪತ್ತೊಂದು ಅಪ್ಪಗ ಎಂಗಲು ಕಲ್ಲಿಗೆ ಮಾತು ಆರ್ಡರ್ ಕೊಡ್ತು ಕಲ್ಲು ಅಲ್ತದ್ದು ಕನ್ನಡ ಅಂಡ ಎಂಗ್ಲಿಸಿ ನಂಗೆ ಸೀತಾರಾಮ ಶೆಟ್ಟಿನ ಮಲ್ಲ ಕೊಡುಗೆ ಉಂಡಾರೆ ನೆನಪು ದಾಯಿ ಬಣ್ಣಗ ಅವ್ರು ಮಲ್ಲ ಟಿಪ್ಪರ್ ಕೊರ್ದು ಎಂಗ್ಲಿಗೆ ಕಲ್ಲು ಸಾಗವ್ರೆ ಭಾರಿ ಎಂಗ್ಲಿಗೆ ಅನುವಾದ ದಾಯಿ ಬಣ್ಣಗ ಲೋಡ್ ಉಡಿ ಎಂಗಲು ಬನ್ನಗ ಟಿಪ್ಪರ್ ಲೋಡು ಬನ್ನಗ ಡ್ರೈವರ್ ಪೂಡ್ತೊಂದಿತ್ತು ದಾಯಿ ಬಣ್ಣ ಆತು ಲೋಡ್ ಇತ್ತು ಅಂಚಿನ ಸಂದರ್ಭ ದೇವಸ್ಥಾನ ಕಟ್ಟದು ಇತ್ತೆ ಇಲ್ಲಿ ಭಾರಿ ಬೆಳಗೊಂದುಂಡು ಅವಟ್ರೆ ಭಾರಿ ಮಲ್ಲ ಎಂಗಲಿ ಒಂಜಿ ನಮ್ಮ ಪಂಡಿತರ ಪಂಥನ ಪ್ರಕಾರ ಒಂಜಿ ಅಯ್ಯಪ್ಪ ದೇವರನ ಶಕ್ತಿ ಮೆತ್ತಿಡ್ದು ತಿರುಗುಂದುಂಡು ಆ ಶಕ್ತಿ ಆ ಭಕ್ತಿಡ್ ಐನು ಒಲಿದು ನಂಗೆ ಆ ಶಕ್ತಿನ ಪಡೆಯೋಡು ಪಂತಿರ ಒಂಜಿ ಪಣಿತಾರೆ ಒಂಜಿ ಟೈಮೋಡು ನಿಖಲು ಏತ್ ಭಕ್ತಿ ಸಾಧ್ಯ ಮಲ್ತಾರ ಅದೇ ನಮ್ಮ ಶಕ್ತಿ ಈ ಕೇಂದ್ರೀಕೃತ ಆಪುಂಡು ಈ ದೇವಸ್ಥಾನೋಡು ಪಂತಿನ ಪಾತ್ರ ಹೆಂಗೆ ಇನ್ನಿ ನೆನಪ ಒಂದುಂಡು ಅಂಚನೆ ಈ ಭಜನೆ ಸಂಕೀರ್ತನೆ ಅಜಟ್ಟು ಭಾರಿ ಒಂಜಿ ಖುಷಿಯ ಒಂದುಂಡು ಮಾತು ಎಂಗ್ಲು ಕೆಲಸ ಮಲ್ತೊಂದಿಟ್ಟು ಭಾರಿ ಮಹಿಳೆಯರ ನಕಲು ಅಕ್ಕ ನಕಲು ಮಸ್ತ್ ಧ್ಯಾನ 2 ಗಂಟೆ ಹೆಂಗು ಅನ್ನದಾನದ ಉಸ್ತುವಾರಿ ಕೊಡ್ತಾರೆ ಆ ಅನ್ನದಾನದ 2 ಗಂಟೆಗೆ ಬರ್ತದೆ ಸಾಮಾನು ಪಡೆದು ಬಂದಾಗ ಅಕ್ಕ ನಕಲು ಬರ್ತದೆ ತರಕಾರಿ 3-4 ಆಡು ಇಂಚಿನ ಭಾರಿ ಕ್ಲೀನ್ ಮಲ್ಪನ ಪೂರ ಕೆಲಸ ಮಲ್ತೊಂದ್ರೆ ಹೆಂಗೆ ಭಾರಿ ಖುಷಿಯ ಒಂದುಂಡು ದೇವರನ್ನ ಸೇವೆ ಅಕ್ಲಿಗೆ ದೇವರು ಖಂಡಿತ ಆದಲ್ಲ ಅಕ್ಲಿಗೆ ಅಕ್ಕನ ಕುಟುಂಬ ವರ್ಗಕ್ಕೂ ದೇವರು ಎಡ್ಡೆ ಮಲ್ಪರು ಪಣ್ಣದು ಅಂದ್ರೆ ಎಂಕಲ ಈ ಭಾಗಡು ದೇವರನ್ನ ಒಂಜಿ ಸೇವೆ ಮಲ್ತದ್ದು ಯಾನ ಮಸ್ತ್ ಎಂಕ್ ಪ್ರಯೋಜನ ಆತಂಡು ಯಾನ್ ಮಸ್ತ್ ಪ್ರಯೋಜನ ಪಡೆಯೊಂದೆ ಯಾನ್ ವಾರಿ ಬಂಗೋಡು ಬರ್ತೀನಿ ಒಂಜಿ ಬಡವಗೋಸ್ಕರ ಯಾನು ಮೊಯ್ನಿ ವಿಲಾಸ ಹೋಟೆಲ್ ಬೆಂದದ್ದು 80ನೇ ಮಂಗಳೂರು ಸೇರಿದ್ದು ಅನೇಕ
ಅವಲ ಹೆಂಗೆ ಎಕ್ಸಾಮ್ ಸೆಕ್ಷನ್ ಒಂದೊಂದು ಸೆಕ್ಷನ್ ഒരു കേസ് വർക്കാർക്ക് 5 വർഷം മാത്രം ആയിട്ട് ഞങ്ങൾക്ക് 17 ವರ್ಷಕ್ಕುಳ್ಳದೆ ದಯಪಂಡ ಗವರ್ನರ್ ಪ್ರೋಗ್ರಾಮ್ ಆದ ಜವಾಬ್ದಾರಿ ಇತ್ತೆ ಕಾವಂದರೆ ಕೊರ್ಪಿನ ಗೌರವ ಡಾಕ್ಟರ್ ಸರ್ಟಿಫಿಕೇಟ್ ಮಲ್ತು ಕೊರ್ಪಿನ ಯೋಗಲ್ಲ ಹೆಂಗ ಕಟ್ಟಿರ್ತೇನೆ ಏತೋ PhD ಏತೋ ಒಂದು ಅಂಚೆ ಹೆಂಗೆ ಈ ದೇವ್ರ ನಗಲ್ನ ಈ ಮಸ್ತ್ ಅನುಗ್ರಹ ತೆಗೆದು ಹೆಂಗೆ ಭಾರಿ ಪೋಯ್ನೈಟ್ ಬತ್ತಿನೈಟ್ ಹೆಂಗೆ ಸಹಕಾರ ದೇವರನ್ನ ಒಂದು ಆಶೀರ್ವಾದ ತೆಗೆದು ಪಂಡ ಖಂಡಿತ ತಪ್ಪ ಒಂದು ಇನ್ನು ಈ ದೇವಸ್ಥಾನದ ಕೆಲಸ ಮಾಡೋಣ ಭಾರಿ ಹೆಮ್ಮೆಡಿ ಕೆಲಸ ಅದು ಆ್ಯಕ್ಚುಲಿ ಇನ್ನು ಹೆಂಗೆ ಭಾರಿ ಒಂಥರ ಹುಷಾರಿದ್ದಿಂದ ಅದನ್ನು ಗೊತ್ತಾಜಿ ಕೂಡ ಜಿಲ್ಲೋ ಕೆಲಸ ಇದ್ದಗಟ್ಟೆ ಬೋದು ಬತ್ತಲ್ವ ಫುಡ್ ವೇರಿಯೇಷನ್ ಅದು ಆಂಡಲ ಈ ವೇದಿಕೆ ಬರ್ಪೇನೆ ಜನ ಹೆಂಗೆ ಗೊತ್ತಿದ್ದ ಆಂಡ ಅದೇ ಮುಟ್ಟಿರ್ತೇನೆ ಆಂಡ ಈ ವೇದಿಕೆ ಕುಳಿತು ನಿಖಿಲ್ನ ಇದ್ರ ಡಟ್ ಪಾತ್ರ ಹೆಂಗೆ ಅವಕಾಶ ತಿಳ್ಕೊಂಡು ಈ ನನ್ನೆಲ್ಲ ಹಿಂಗೆ 22 ಮದ್ದಿಂತ ಸಂಧ್ಯಾ ಭಜನೆ ನಡುತ್ತಲು ನನ್ನೆಲ್ಲ ಬತ್ತು 20 ದಿನ ಉಂಟು ನಿಗಳು ಮಾಂತೆಲ್ಲ ಬರ್ತದು ಈ ದೇವರನ್ನ ಒಂದು ಕೆಲಸ ಭಾಗವಹಿಸೋದು ಈ ಕೆಲಸವನ್ನು ಸಾಂಗವಾದ ನಡಪಡು ನಿಗಳು ಮಾತು ಸಾಕು ತರಬೋಡು ಪಂಡೊಂದು ಜನರಡ್ಡು ಪಾತ್ರ ಅಂತ ಪ್ರಸ್ತಾವನೆಯ ಮಾತನಾಡಿದಂತಹ ವಿಶ್ವನಾಥ ರಾಯ್ಕ ಅವರಿಗೆ ವಂದಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಜ್ಯೋತಿ ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಹೇಳಿಕೊಂಡು ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ನಮ್ಮ ಟ್ರಸ್ಟಿಗಳು ಆಗಿರುವಂಥ ಮಂಜುನಾಥ ಆಳ್ವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿಗಳು ಕೂಡ ಸಹಕರಿಸಬೇಕು. ಎಂಕನ ಆರಾಧ್ಯ ಮೂರ್ತಿಯಾಯನ ಕಟೀಲು ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸಾವನು. ಈ ಜಾಗದ ಅಧಿದೇವತೆಯಾಂಚನು ಹರಿಹರ ಪುತ್ರಗೆ ನಮಸ್ಕರಿಸಾವನು. ವೇದಿಕೆಡು ಪ್ರಮಾತ ಗಣ್ಯರೇ ಅಂಚನೆ ಎದುರುಡಿತ್ತಿನ ಮಾತು ಸದ್ಭಕ್ತ ಬಾಂಧವ್ಯರೇ ಭಾರಿ ಸಂತೋಷ ಆಗೋದು. ದಾದಬಂಡ ಈ ಕೂಟ ಬಣ್ಣನೇ ಗೀತೆ ಅಷ್ಟು ಖುಷಿ ಇಂಚ ದಾಬಂಡ ನಮ್ಮ ಮಾತೆರ ಧರ್ಮ ಮಾರ್ಗಗಳು ನಡತೊಂದು ಪಾಯಂದ ಅಂಡ ನಂಗೆ ವಾ ಏರ್ನ ಪೋಡಿಗೆಲ್ಲ ನಂಗೆ ಪುಚ್ಚಿ ಪ್ರತೀವರಿಲ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುತ್ಸವ ಅಂತ ಬಂದು ಅಂಚಿನ ಧರ್ಮಕ್ಷೇತ್ರಡು ಪಾಂಡವರನಾಕನ ಬದಿತಿನ ಕೇವಲ 7 ಅಕ್ಷೋಹಿಣಿ ಮುಕುಳ್ಳ ಕೌರವರನಾಕಲ 11 ಅಕ್ಷೋಹಿಣಿ ಸೈನ್ಯ ಇತ್ತುಂಡು. ಆಂಡ ಮುಕುಲು ಪಾಂಡವರನಾಕಲು 5 ಜನ ಇತ್ತನಿ, ಕೌರವರನಾಕಲು 100 ಜನ ಇತ್ತೆ. ಊಲು ಧರ್ಮ ಉಂಡ ಅವಳು ಅಧರ್ಮನ ತಾಂಡವಾಡ್ರ ಬಿಡುಪಿಸಿ ಧರ್ಮ ಮಾರ್ಗಡು ನಮ್ಮ ಏಪ್ಪಲ ನಡತೊಂದುಪ್ಪಣೋ ಅತ್ಯಂತ ಅಮೂಲ್ಯವಾಂಚನ ವಿಷಯ. ಪ್ರತೀವರಿಯಾಗಲ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಎಂಕುಲ ಇಂಚಿನ ಧರ್ಮ ಉಂಡು, ಆ ಧರ್ಮ ಎಂಕಲೆಗಮಲ್ಲ. ಅಂಚಪಂಡ ಬೆಕ್ಕರಿಯನ್ನ ನಮ್ಮ ದೂರದೀಪನೆ ನಮ್ಮ ಧರ್ಮನ ನಮ್ಮ ಪೆದಿ ತಪ್ಪೆ ನಂಕ ಆಕು ಮಲ್ಲ ಜನ ಬೆತ್ತರಿಯಾಗ ಅವು ಬೇ ಎಂಕ ಅಲ್ಲ ತಂಗಡಿಯ ಅಂಚನ ಎಂಕಲು ಎಂಚನ ಬಂಡ್ರಬಾ ಅಂಡ ಏರು ಜೋಕುಲೆಗೆ ಪೆದಿ ತಪ್ಪೆಮ್ಮ ಸ್ವರೂತ ಆಕಲೆ ಆತ ಐಕ್ ಮಹತ್ವತೆ ನಮ್ಮ ಕೊರೊಂದು ಬತ್ತ ಅಂದ ಆ ಮಹತ್ವತೆ ನಮ್ಮ ಜೀವನಡು ಸಾರ್ಥಕ್ಯನ್ನು ಹೊಂದರೆಗೆ ಅವು ದಾರಿದೀಪ ಇತಾವರ ಮಾತೆರ್ಲ ಧರ್ಮ ಮಾರ್ಗರು ಪೋಡು. ಪ್ರತೀವರಿಲ್ಲ ಇಡೀ ಹಿಂದೂ ಬಾಂಧವರೆಡ ದಾದ ಒಂದು ಸಮಸ್ಯೆ ಉಂಡು ಕೇಂಡ
ತಂಕಲ ತನ್ನನೇ ಮದತ್ತು ಕೊಡುವೆ. ತಂಕಲು ಇನಿ ಬದುಕಂಡ ಪಾಪು ಎಲ್ಲೆಲ್ಲ ಬದುಕೊಡು ಮಮ್ಮಣೋ ಆಕಲ ಯೋಚನೆನೇ ಹೆಚ್ಚಿ ನಿಜವಾದ ಮಾತೆರ್ಲ ತಂಕಲ ಧರ್ಮ ಐತೆ. ಸ್ವಧರ್ಮೇ ನಿಧನಂ ಶ್ರೇಯ. ಎನ್ನ ಧರ್ಮಡು ಎಂಕ್ ಸೈಪುಣ ಅಂದಾಂಡಲ ಅವು ಎಂಕ್ ಶ್ರೇಯಪ್ರದ. ಐತಾವರ ನಂಗೆ ತೂಪ ಇಡೀ ಧರ್ಮಯುದ್ಧಡು ಕುರುಕ್ಷೇತ್ರಡು ಅಭಿಮನ್ಯು ಯುದ್ಧ ಮಲ್ತೆ. ಆ ಅಭಿಮನ್ಯು ಯುದ್ಧ ಮಲ್ಪನಾಗ ಅಂಚಿದ ಪಾರ್ಥ ಮಹಾಶಯನ ಆ ಸಮಸಪ್ತಕರೆ ಆಕಲು ಒಂಜಿ ಕಡೆ ಬತ್ತಿದ್ದಾವರ ಪಾರ್ತೆ ಮಾತ್ರ ಆಕಲು ಯುದ್ಧ ಮಲ್ಪರೆ ಸಾಧ್ಯತೆ ಆಗ ಪಾರ್ತೆ ಅಡೆಬಹುದು ಅವರ ಮೂಲ ಏರ್ಲ ಆನಿದ ದಿನೊಟ್ಟು ಯುದ್ಧ ಮಲ್ಪರೆ ಜನ ಎತ್ತಿತ್ತು ಅಂಡ ಅಂಚಿನೋ ಆ ಒಂದಿನ ಅಭಿಮನ್ಯು ಯುದ್ಧ ಮಲ್ತೆ. ಆ ಧರ್ಮಯುದ್ಧ ಮಲ್ತೆ. ಧರ್ಮಯುದ್ಧ ಮಲ್ತದ್ದು ಕಡೆ ಮುಟ್ಟಲ ತನ್ನ ಕೈನ ಕಡ್ತನ್ನಲ ಐಬೊಕ್ಕಲ ಯುದ್ಧ ಮಲ್ಪನ ಬುಡಂದೆ ತನ್ನ ಜೀವ ಪೋನ ಮುಟ್ಟಲ ಆ ಯುದ್ಧ ಮಲ್ತನು ಮಹಾಯೋಧೇರಿಕೆಂಡ ಅವು ಅಭಿಮನ್ಯು. ಆ ಧರ್ಮನು ಉರಿಸಾನೋ ಮಲ್ಲ ವ್ಯಕ್ತಿಯಾಯ ಅಂಜನೋ ನಮಟ ಆ ಧರ್ಮ ನಿಷ್ಠ ನಮಟ ಬೋಡು ಎಂಚಿನ ಬತ್ತನ್ನಲ್ಲ ಎನ್ನ ಧರ್ಮನ ಯಾನ ಬುಡಯ ಅಂಚಿನೋ ನಿಷ್ಠನ ನಮ್ಮ ದಿಯೋಂದಾಂಡ ಆ ಧರ್ಮ ನಮ್ಮನ್ನು ಕಾಪನು ಪಾಂಡವರನಾಗಲು ವಾಕಾಲಗುಲ ಆಕನು ಧರ್ಮನ ವಾಕಾಲಗುಲ ಬಿಡ್ತಿದ್ದೀರ ಹಾಗೂ ಕಡೆ ಮುಟ್ಟಲ ಕಡೇಕ ಉರಿನಾಯೇ ಏರು ಬಣ್ಣದ ಅಂಡ ದುರ್ಯೋಧನೆ ಒರಿಯೇ ಸೊನ್ಪತ್ತೊರ್ಮ ಜನಲ ಆಕಲು ಯಮಾಲಯಗು ಅಟದು ಗೋಯರು ಕಡೇಕ ಉರುಕು ಕೌರವೆ ಒರಿಯೇ ಅಂಡಲಾ ಕೃಷ್ಣದೇವರ ಆ ಪೊರ್ತುಡ್ಲ ಧರ್ಮ ಯುದ್ಧ ಮಲ್ಪಾಯರು ಎಂಜಿನ ಬಂಡ ನಿಕ್ಕಿ ಈತ ಐನ್ಯ ನಟ್ಟು ಏರೇನು ಬೋಡ ಅಂಡ ಆರಿಸ ಯುದ್ಧ ಮಲ್ಪರೆ ನಿಕ್ಕಿ ಯುದ್ಧ ಮಲ್ಪರೆ ಐನ್ ಜೊತೆ ಐಟಿ ಏರು ಯುದ್ಧ ಮಲ್ತಂಡಲ್ಲ ಆ ಜನ ಒಟ್ಟಿ ಸೇರಿ ಒಟ್ಟಿ ಯುದ್ಧ ಮಲ್ತ ದುರ್ಯೋಧನನ್ನ ಸಂಹಾರ ಮಲ್ಪರೆ ಸಾಧ್ಯತೆ ಇತ್ತು ಅಂಡ ಅಂಚ ಮಲ್ಪಂದೆ ಐ ಒರಿಯೇ ಪುಣಿ ಬಂದು ಕೃಷ್ಣದೇವರ ಧರ್ಮಯುದ್ಧ ಅನ್ನದವರ ಆ ಗೆಲ್ಲಿದ್ದೀಚಲ ಏರೇರು ಮಲ್ಲ ಮಲ್ಲಾದರೂ ಉಳ್ಳೆರ ಏರು ಸನ್ಯಾಸಿರು ಉಳ್ಳೆರ ಏರಿ ಹಿರಿಯರು ಉಳ್ಳೆರ ಆಕನ ಪೂರ ಸೇವೆ ಮಾಡ್ಕೊಳ ಮುಖಾಂತರ ಆಗಲೇ ಪೂರ ಆಗಲೇ ನಮಸ್ಕಾರ ಮಾಡ್ಕೊಳ ಮುಖಾಂತರ ಆ ಸದ್ಗುಣ ಬೆಳೆಸ ಒಂದು ಆ ದಿನ ಅಂಚನೆ ಇಡೀ ಋಷಿಮುನಿಗಳ ಸೇವೆ ಮಾಡ್ಕೊಂಡು ಆಗಲೂ ಆಗಲೇ ನಮಸ್ಕಾರ ಮಾಡ್ಕೊಂಡು ದೀರ್ಘಾಯುಷ್ಮಾನ್ ಮಾತ ಋಷಿಮುನಿಗಳು ಆಶೀರ್ವಾದ ಅಂತ ಹೇಳಿ ಒಬ್ಬ ವರ್ಷ ರುದ್ರದೇವರಿಗೆ ಈ ಮೃತ್ಯು ದೇವತೆಗಳಿಗೆ ಪೂರ ಆಕಲು ಜತಂಬೋಡು ಯಮಧರ್ಮರಾಯನ ಮೃತ್ಯು ದೇವತೆಲ್ಲ ಮೊದಲೇ ಜತಂಬೋಡು ಆಕಲಿಗೆ ಒಂದು ಸಂವಿಧಾನ ಒರಿಯ ಆಯುಷ್ಯ ತಂಬೋಡು ಅಂಡ ಆಕಲು ಜತಂಬೋನಗ ರುದ್ರದೇವರು ಗಾಯಗಟ್ಟೇರು ಬಣ್ಣಂತ ಅಂಡ ಆ ಸಂಹಾರ ಕಾರ್ಯಕ್ಕೆ ಮೂರು ಅಚಾತುರ್ಯವನ್ನು ಧರ್ಮನ ಮಂತಿಂಚನು ಮಲ್ಲ ಮಹಾತ್ಮರನಾಗ ಆಶೀರ್ವಾದ ಐತಾವರ ನಮ್ಮ ಹಿರಿಯರನ್ನ ನಮ್ಮ ಆಯುಷ್ ಹೆಚ್ಚಾಗಿ ಹಿರಿಯರನ್ನಾಗಲು ಐತಾ ನಮ್ಮ ಏಪಲ್ಲ ಹಿರಿಯರನ್ನಾಗಲಿ ಬಗ್ಗೊಡು ಬಗ್ಗಿಂದ ನಮ್ಮ ಆಯುಷ್ಯ ವೃದ್ಧಿ ಆಗ ನಮ್ಗೆ ಶ್ರೇಯಸ್ಸ ಆಕನ ಆಶೀರ್ವಾದ ಬಲದ್ದಾವ ಐತಾವರ ಆ ಮಾತೆರೆಗೆ ನಮಸ್ಕಾರ ಮಾಡ್ಕೊಂಡು ಪದ್ಧತಿ ವೈದಿನಿ ಐತಾವರ ಆ ಮಾರ್ಕಂಡೇಯರು ಮಾತರ ನಮಸ್ಕಾರ ಬಲದ್ದಾವರ ಅದು ಸಪ್ತ ಕಲ್ಪ ಅಂತ ಆಯುಷ್ಯ ಕಲ್ಪ ವರ್ಷವನ್ನ ಏತೋ ಸಾವಿರ ವರ್ಷ ಒಂದು ಕಲ್ಪವನ್ನ ಅಂಜಲು ಏನು ಕಲ್ಪ ಮುಟ್ಟಲ್ಲ ಆಗ ಆಯುಷ್ಯ ವೃದ್ಧಿ ಆದ ಒಮ್ಮ ವರ್ಷದಾಯಿ 7 ಕಲ್ಪ ವರ್ಷದವರೆಗೆ ಆಯುಷ್ಯ ದಿಕ್ಕಿನ ವೈದ್ಯವನ್ನ ఆయన ಪುಣ್ಯವರ್ಧನೆ ಆಯ್ತಾ ಮಾದಲ್ಲ ಈ ಸಜ್ಜನಿಕೆಯನ್ನು ಬಳಸವಣ ಮುಖಾಂತರ ಬೆತ್ತರಿಗೆ ಸಜ್ಜನಿಕೆಯನ್ನು ಪಂಪುಣ ಮುಖಾಂತರ ಮಾದಲ ಧರ್ಮ ಮಾಡ್ಕೊಂಡೆ ಕೋಪಣಂಜನು ಆ ಸದ್ಗುಣ ಮಾತಗಳ ಬೆಳಗಡೆ ಲೋಕೆ ಮಾದರಿಲ್ಲ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗವೇ ಮಾದೆಲ್ಲ ಸುಖಿಲ ಆಗುತ್ತಾರೆ
ಸರ್ವೇ ಸಂತು ನಿರಾಮಯ ಏಗಳ ಅನಾರೋಗ್ಯ ಇದ್ದಂತೆ ಹಾಗೂ ಸುಕುಟ ಉಪನಕ್ಕಾವೆ ಸರ್ವೇ ಭದ್ರಾಣಿ ಪಶ್ಯಂತ ಮಾತೆಲ್ಲ ಎಡ್ಡನೇ ಉಪನಕ್ಕಾವೆ ಮಾ ಕಷ್ಟ ದುಃಖ ಭಾಗವೇ ಏಳ ದುಃಖ ಇಜ್ಜನ್ನೇ మాట ಸಂತೋಷ ಉಪನಂಚ ಆ ವಾತಾವರಣ ಆ ಅಯ್ಯಪ್ಪ ದೇವರೆಲ್ಲ ಇದು ನಂಬಿಕೆ ಸತ್ಯೆಲ್ಲ ನಿಗಳ ಕಠಿಣ ದುರ್ಗಾ ಪರಮೇಶ್ವರ ಅನುಗ್ರಹ ಪಡೆದು ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ಪಾತ್ರಗಳನ್ನು ಮಹಾಮಾತೆ ದೇವರಿಗೆ ಪ್ರಾರ್ಥನೆ ಹೊಂದಂತು ಅಯ್ಯಪ್ಪ ಆಶೀರ್ವದಿಸುವಂತಹ ಅಸಹನೀಯ ಸ್ವಾಗತಗಳು ಬಂದು ವೇದಿಕೆಗಳು ನಮ್ಮ ಮುಖ್ಯ ಗೌರವಾಧ್ಯಕ್ಷರು ನಮ್ಮ ಸ್ವೀಕರಣಗಳು ಅಧ್ಯಕ್ಷರು ಶ್ರೀನಿವಾಸಗಳ ವಂದನೆ ಹೊಂದು ನಮ್ಮ ಈ 41 ದಿನದ ಭಜನೆಯ ಕಾರ್ಯಕ್ರಮ ಅಂತ ಇನ್ನು 28 ದಿನಕ್ಕೂ ಮುಟ್ಟುದುಂಡು ಭಾರಿ ಪೊರುಗಳು ನಮ್ಮ ಟ್ರಸ್ಟಿನೆಲ್ಲ ಬೊಕ್ಕ ನಮ್ಮ ಈ ಸೇರಿದನೆಲ್ಲ ಭಾರಿ ಶೋಕಗಳು ನಡಪಡಿಯಾರು ನೆಕ್ಕೆ ಪ್ರಥಮವಾದ ಅಭಿನಂದನೆ ಬರೋದಿಲ್ಲ ಯಾಕಂದ್ರೆ ಎಂಗ್ಳು ಕೂಡ ಟೈಮ್ ಬರಲ್ಲ ಟೈಮ್ ಬರ್ತದೆ ಪೂಜೆ ಉಂಟು खूब ಬಾತಿ ಈಗಲ ನೆಟ್ಟು ಕಾರ್ಯ ಕರ್ತವ್ಯ ಮಸ್ತು ಉಂಟು ವಿಶ್ವನಾಥನ ಒಪ್ಪಾಡು ಅಂಜನೆ ಶ್ರೀನಿವಾಸ ಒಪ್ಪಾಡು ನಾಗಣ್ಣ ಒಪ್ಪಾಡು ಆನಂದವಾಸ ಒಪ್ಪಾಡು ಬೇರೆ ನಮ್ಮ ರಾಮಕೃಷ್ಣನೇ ಮಾತೆಲ್ಲ ಭಾರಿ ಶೋಕಗಳು ನಡಪಡಿಯಾರು ಐಕೆ ಮಾತಾಡಲ್ಲಿ ಅಭಿನಂದನೆ ಬರೋದಿಲ್ಲ ಒಳ್ಳೆಯ ಕಾರ್ಯ ಸಿದ್ಧಿ ಇಂದು ಅಚ್ಚುಕಟ್ಟಾದವರನ್ನ 4 ಜನ ಸೇರಿದ ಮಾತ್ರ ಈ ಶೋಕರು ಹಾಕೊಂಡು ನೆಟ್ ಮಾತೇನ ಅಕ್ಕನಲ್ಲಿ ಪಾತ್ರ ಬಾರಿ ಮಲ್ಲ ಉಂಡು ಒಂಜಿ ಕೈ ಚಾಚಿದ ಭಾರಿ ಶೋಕರು ಕ್ಲೀನ್ ವಿಷಯ ಪಡು ಒಂಜಿ ನಮ್ಮ ಪಾಕಶಾಲೆ ಮಸ್ತ್ ಬೇರೆ ಉಂಡು ಪಾಕಶಾಲೆ ಭಾರಿ ಬೇರೆ ಹಾಕೊಂಡು ನಮ್ಮ ಸಂಸ್ಥೆ ಇತ್ತ ಅಭಿವೃದ್ಧಿ ಅವರನ್ನ ಮಸ್ತ್ ಬೇರೆ ಅಂತ ಶ್ರೀನಿವಾಸ ಪಡು ನಮ್ಮ ಸೀತಾಂಗ ಪಡು ಇದನ್ನ ಸುರೇಶ್ ಪಡು ನಮ್ಮ ಪ್ರಶಾಂತ್ ಕಾಲೇ ಪಡು ಭಾರಿ ಶ್ರಮ ಪಡೆದು ಆಣಿ ಜೀರ್ಣೋದ್ಧಾರ ಅಂತೇಳಿ ಜೀರ್ಣೋದ್ಧಾರ ಕೆಲವು ನಮ್ಮ ಕಾರ್ಯ ಬಾಕಿ ಆಗ್ತದೆ ಐಟೊಂಜಿ ಪಾಕಶಾಲೆ ಒಕ್ಕೊಂಜಿ ಎದುರು ನಮ್ಮ ಒಂಜಿ ಸ್ಟೇಜಿಗೆ ಒಂಜಿ ಶೀಟ್ ಮಾಡೋದು ಒಂಜಿ ನಮ್ಮ ಶ್ರೀನಾರಾಯಣ ಮಲ್ಲೊಂಜಿ ಇಂದುಂಡ ಮನಸ್ಸು ನಮ್ಮ ಒಂಜಿ ನೆಬ್ಬು ಒಂಜಿ ಹಾಳ ಅವರು ಒಂಜಿ ವೇದಿಕೆ ಅವರು ನಮ್ಮ ಒಂಜಿ ಭಾಷೆ ಒಂದು ಜಾಗವನ್ನು ಕೊಟ್ಕೊಂಡು ಅದೊಂದು ಭಾರಿ ಪುಣ್ಯ ಹೊಂದಿದೆ ನೆಕ್ಕೆ ನಮಕ್ ಮಾತೆಲ್ಲ ಅಲ್ಲಿ ಬೆಂಗಾಲ ಸೇರಿದು ನಮ್ಮ ಅಷ್ಟೇ ಅಂಚಿನ ಮಾತ್ರ ಆಶೀರ್ವಾದ ಇತ್ತು ಮಾತ್ರ ಒಂದು ಸಕ್ಸಸ್ ಆದರೆ ಖಂಡಿತ ಸಾಧ್ಯ ಏನಾದ್ರು ಒರಿಯಾಗ ಸಾಧ್ಯ ಇದ್ದಿ ನೆಕ್ಕೆ ನಮ್ಮ ದಾರ ಏರು ನಮ್ಮ ಗಣ್ಯ ವ್ಯಕ್ತಿಗಳು లేదు ಏರಲ್ಲಿ ಕೊಡುಗೆ ಕೊಡ್ಕೊಂಡು ಅಕ್ಕಲ್ಲಿ ಗುರುತಿಸೋದು ನಮ್ಮ ಏರ್ಲ ನಮ್ಮ ಕೃಷ್ಣ ಕೊಡ್ಪಾಡು ನಮ್ಮ ಭಗವದ್ಗೀತೆ ಇರ್ಪಾಡು ಆ ಇಂಚಿನ ನಮ್ಮ ಗೀತೆ ಒಂದಲ್ಪ ನಮ್ಮ ಇಂಚಿನ ಕಾರ್ಯ ಮನಪ ಪಂಡದ ನಮ್ಮ ಅಕ್ಕಡಿ ಮನವಿ ಕೊಡೋದು ಹೋದ ಪಾತ್ರ ಮಾತ್ರ ನಮ್ಗೆ ಖಂಡಿತ ಸಕ್ಸಸ್ ಕೊಲ್ಲೂರು ಯಾನ ಸೀನೆಲ್ಲ ಕೊಲ್ಲೂರು ಕೂತು ಅದು ಪಾತ್ರದ ಆ ಬಾಬಾ ಫೋನ್ ನಂಬರ್ ಕೃಷ್ಣನಿ ಫೋನ್ ನಂಬರ್ ಬೊಕ ಅಂಬೇಡ್ಕರ್ ಪಕ್ಕಲೇ ಆ ಫೋನ್ ಸುಮಾರು ತೆಗೆದು ಅಡಿಗೆ ಬಡಪನ ಸಾಮಾನು ಕೊರಿಯರು ಅಂಜನೆ ಮುತ್ತು ಕೊರಿಯರು ಒಂದು ನಮ್ಮ ಬಪ್ಪನಾಡು ಕೊರಿಯರು ಸುಬ್ರಹ್ಮಣ್ಯ ಕೊರಿಯರು ಇಂಚಿನ ಕಾರ್ಯಗಳು ಆರ್ಯರು ಒರಿಯದತ್ತು ನಮ್ಮ ಕಾರ್ಯ ಒರಿಯರ ಕಷ್ಟ ಇರದತ್ತು ಮಾತ್ರದಲ್ಲ ಆಪಲಂಚಿನ ಕಾರ್ಯಗಳನ್ನು ಇದು ನಮ್ಮ ಬೇರೆ ಚಂದ್ರ ಮಂಟ ಮೇಲೆ ಆರ್ಲಂಚಿನ ನಮ್ಮ ಕನ್ಯಾ ಸೋದಶೇಖರ ಪಾಪನ ಮನವಿ ಬರ್ತೇವೆ ಅಂಚಿನ ಕಾರ್ಯ ಮಾತ್ರ ಖಂಡಿತ ನಮ್ಮ ಈ ಕ್ಷೇತ್ರ ಅಭಿವೃದ್ಧಿ ಆಗೋದು ಆಣಿನ ದಿನೊಟ್ಟು ಈ ಕ್ಷೇತ್ರವನ್ನು ಎಂದು ಈ ಹಂತ ಬಂದಾಗ ಮಸ್ತ್ ಮಮ್ಮ ಇಲ್ಲ ಚೀನನೆ ಹಣ್ಣಿನಾದ ಹೋದ ಮಾರ ನಾ ಇಂಚಿನ ಸಂಬಳ ಮಾರ ಬುದ್ಧಿ ಜ್ಞಾನ ಅಂತ ನಾವು ಬರವಲ್ಲ ಅವನ ಕಿರ ಬರ್ತಾರ ಚೀನನೆ ಆಗ ಬಂಗೋಡಿದ್ದೇವ ಮುರಾಣಿ ಉಂಟಲ್ಲ ನಮ್ಮ ಪೂಜೆಗೆ ಈ ಶನಿವಾರ ನಮ್ಮ ಭಜನೆ ಕಾರ್ಯಕ್ರಮ ಅನ್ನದಾನ ಕಾರ್ಯಕ್ರಮ ಉಂಟು ಈ ಕಾರ್ಯಕ್ರಮ ಇಂಗ್ಲ ದುಡ್ಡಿಜಿ ಒಳ್ಳ ಮಾಟ ಪ್ರಶ್ನೆ ಕಾಣುವಂಥದ್ದು ನಾವು ಮುಂದೆ ಪಡ್ದೆ ನಾವು ಅನ್ನದಾನ ಬರಲಿ ಪಂಡದ ಆತು ಬಂಗೋಡು ಆತು ನಿಷ್ಠೆ ನನ್ನ ಈ ಕಾರ್ಯ ಮುಂದುವರಿಸಿಕೊಂಡ ನಮ್ಮ ಶ್ರೀನಿವಾಸೇಶ್ವರ ಭಾರಿ ಖುಷಿ ಒಂದು ನೆನಪು ಯಾವಾಗ ನನಗೆ ಅನ್ನದಾನ ಮುಂದುವರಿದೆ ಇರುತ್ತಾ ಈತ ಕಷ್ಟಗಳನ್ನ ಮಾತ್ರ ನನಗೆ ಕೈ ಜೋಡಿಸೋದು ಅಲ್ಲಿ ಮುಂದುವರಿಸಿದ್ರು ಅದಕ್ಕೋಸ್ಕರ ಯಾರಿಗೆ ಅವಾರಿ ಮಸ್ತ್ ಕೆಲಸ ಮಾಡ್ತೇವೆ ಮುಂಚಿನ ಈ ಪುಣ್ಯದ ಕಾರ್ಯವನ್ನು ನಮ್ಮ ಹಿಂದೂ ಮಣ್ಕೊಡೋಣ ಅಷ್ಟು ಮಸ್ತ್ ಚಿಂತನೆ ಮಾಡ್ತೇವೆ ಯಾವಾಗ ಇದೆ ಮಾತ ಜೋಗುಲ್ಲ ಮಾತ ಬಿಸಿ ಹೋಗ್ಬೇಕು ದುಂಬದಲ್ಲಕ ಒಂದೇ ಬುಕ್ ಅಂತ ಮಸ್ತ್ ಬುಕ್ ಉಂಟು ಓದೇ ಉಂಟು ಮಸ್ತ್ ಕಾಲೇಜ್ ಬರ್ತೀರಿ ಟ್ಯೂಷನ್ ಬರ್ತೀರಿ ಮೊಬೈಲ್ ಬರ್ತೀರಿ ಅಪ್ಪ ಮಾಡ ಬಾತಿರಿ ಟಿವಿ ತೀರಿ ಅವತ್ತಮ್ಮ ಜೋಕ್ಲೆ ನಮ್ಮ ಭಟ್ರ ಅರ್ಶನ ನೆಂದಿನ ಜೋಕ್ಲೆ ನಮ್ಮ ಸಂಸ್ಕೃತಿ ಹಿರಿಯರಿಗೆ ಕೊಡ್ಕೋಣ ಒಂದು ಹಿರಿಯರ ಕೊಡ್ಕೋಣ ಮರ್ಯಾದೆ ಅಂಜನತೆ ಭಜನೆ ಈ ಭಜನೆ ಇತ್ತು ವಿಭಜನೆ ಇದ್ದಿದೆ ನಮ್ಮ ಈ ಭಜನೆ ಈ ಧಾರ್ಮಿಕ ಕಾರ್ಯಕ್ರಮ ಒಂದೇ ಪಾರ್ಟಿ ಒಂದೇ ಸಾಧ್ಯ
ಸಂತೋಷ ನೆಮ್ಮದಿಯೇ ಬೇಕೆ ಈ ಪಾಠ್ಯ ಬೋಲೆ ಅದು ಬೇಕೇ ನಮ್ಮ ತರದಾರ ತಾಪತ್ರೆ ಮೂಲವನ್ನು ಹೆಜ್ಜಿ ಓವನಿ ಮಂಡೆ ವೆಚ್ಚ ಓರು ಪಿದೆ ಓದು ಬರ್ತನಲ್ಲ ಈಡೆ ಬರ್ತಾನಾಗ ಇಂಚಿನ ಭಜನೆಗೆ ನಿಂಚ ಶಿವಗಳು ಪೂಜೆಯನ್ನು ತೂದಾನಾಗ ನಮ್ಮ ಫುಲ್ ಮಗ್ನವಾದ ನಮ್ಮ ಮನಸ್ಸೇ ಚೇಂಜ್ ಆಗೋದು ನೆಕ್ ಕಾರಣ ಏನು ನಮ್ಮ ಮಾತೆಲ್ಲ ಸೇರಲ್ಲ ಅಣ್ಣ ನಮ್ಮ ಜನರೇಷನ್ ಬಗ್ಗೆ ಏನು ಮಾಡಾಗ ನೀನು ಏನು ಮಾಡ್ಕೊಡು ನಮ್ಮ ಜೋಕ್ಲು ಮಾಡ್ಕೊಡು ನಮ್ಮ ಜೋಕ್ಲು ಮಾಡ್ಕೊಡು ಅದು ಯಾನೇ ಎಲ್ಲವರ ಪೂಜೆ ನಮ್ಮ ಪೂಜೆ ಅವನವರು ಈಗ ನಮಗೆ ಬರ್ಬೇಕು ಈಗ ಜೋಕ್ಲಿಗೆ ಬರ್ಬೇಕು ಅವತ್ತು ಕಪ್ಪೆಯ ಮಾಡ್ಕೊಳ ಅಣ್ಣ ನಮ್ಮ ಜೋಕ್ಲಿ ನಮ್ಮ ಲೇಖನ ಬರ್ತದೆ ಈ ಭಜನೆ ಮಂಡೆ ಇಂಚಿನ ಈ ಭಜನೆ ಗಾಯ ಮಾಡ್ಕೊಡು ನಮ್ಮ ದೇವಸ್ಥಾನ ಗಾಯ ಬರೋಡು ಪೂರ್ಣ ನಮ್ಮ ಸಂಸ್ಕೃತಿಯ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಈ ಪಂಡದೊಡ ನಮ್ಮ ಹಿರಿಯಕನ ಅಗ್ನ ಹಿರಿಯಕನ ಕರ್ತವ್ಯ ಒಂದು ಖಂಡಿತ ಒಂಜಿತಕ್ಕಲೆ ನಮ್ಮ ಹಿಂದೂ ನಗಲಿನ ಕುಡಿದು ಬಾಕಿದ ಅನ್ಯ ಕೋಮುದಾಗಲೇ ನಿಂತು ನಡೀತದೆ ವಾರ ದಿನ ಖಂಡಿತ ದೇವಸ್ಥಾನ ಹೋಗ್ಬೇಕು ಶುಕ್ರವಾರ ಮುಸ್ಲಿಮರು ಹೋಗ್ಬೇಕು ಐದಾರ ಚರ್ಚ್ ಹೋಗ್ಬೇಕು ನಮ್ಮ ಹಿಂದೂರಲ್ಲಿ ನಿರ್ದೇಶನ ದಿನ ಉಂಡ ಅಲ್ಲ ಬೇರೆ ಉಂಡ ಆಡಿಜಿ ಅಣ್ಣ ನಮ್ಮ ಅಂಚಿನ ನೆಟ್ಟು ಪರಿಸ್ಥಿತಿ ಇರಲ್ಲ ದುಮರಗಳ ಇಲ್ಲವೇ ಬಗ್ಗೆ ನಾವು ಇತ್ತೇವೆ ಹಿರಿಯರು ಬಂದು ಬರೆದಿತ್ತೇವೆ ಇತ್ತೆ ಅಂಚಿನಲ್ಲಿ ನಾವು ಸಂಸ್ಕೃತಿಯಲ್ಲಿ ಅಂಚಿನ ನಿಯತಲ್ಲಿ ಯೋಗ ಮಸ್ತ್ ಓದಿಕೊಂಡು ಮಸ್ತ್ ಕಾರ್ಯಕ್ರಮ ಹೋಗ್ಕೊಂಡು ಮೊಬೈಲ್ ಕಂಡು ಅವತ್ತು ದೇವಂತದ ಮಾತೆಲ್ಲ ಜೋಗ್ಲಿಯನ್ನು ಸೋಕು ತಂದುಕೊಂಡು ನಮ್ಮ ಭವಿಷ್ಯದ ಬಗ್ಗೆ ಬೆಳಗಡೆ ನಮ್ಮ ಈ ಸಾನ್ನಿಧ್ಯವು ಓಡಾಪಣ ಹೆಂಚಿನ ರೈತ ಬಗ್ಗೆ ಚಿಂತನೆ ಮಾಡಿದ್ರೆ ಚಿಂತನೆ ಓಡಾಪಣ ಜನರಿಗೆ ವಾವಾಗಿ ಸಲಹೆ ಸೂಚನೆ ಕೊರಲೆ ಹೊಡೆದು ನಮ್ಮ ಈ ಕ್ಷೇತ್ರದ ಬೆಳಗಡೆ ಪಡೆದು ಎನ್ನರಡು ಪಾತ್ರ ಅಂತ ಜಯಂತಿ ಹಸುವಿನರ ನಿರ್ಗಮನದಿಂದ ಇವಾಗ ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅತಿಥಿಗಳಲ್ಲಿ ಓರ್ವರಾದಂತಹ ಶ್ರೀ ಭರತ್ ಮಂಡಳಿಯವರು ಉದ್ಯಮಿಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಮುಂದಾಳುಗಳು ಆಗಿರತಕ್ಕಂಥ ಭರತ್ ಮಂಡಳಿಯವರು ಈಗ ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡ್ತಾರೆ. ನಮ್ಮ ವೇದಿಕೆಲ್ಲ ನಮಸ್ಕಾರ. ನಮ್ಮ ಈ ಕ್ಷೇತ್ರಕ್ಕೆ ಒಂದು ನಮ್ಮ ಆನಂದ ಸ್ವಾಮಿ ನಮ್ಮ ಈ ಕ್ಷೇತ್ರದ ಪರಿಚಯ ಅಂಚ ಮಾಲೆಪಾಡು ನಾಟಕ ಮಾಲೆಪಾಡು ಪ್ರಯೋಗ ಬರ್ತದೆ. ಈ ಮುಖದ ಕೆಲಸ ಕಾರ್ಯ ಭಾರಿ ಶುದ್ಧ ಮನಸ್ಸಿಂದ ದೇವರ ಒಂದು ಕೆಲಸದ ಭಾರಿ ಡೈರೆಕ್ಟ್ ಬಂದಂತ ಒಂದು ಹೆಂಗೆ ಮಸ್ತು ಖುಷಿ ಅಂಚ ಯಾರ ಸ್ವಾಮಿ ಬಂದ ಬತ್ತು ನಾನು ಈ ಕ್ಷೇತ್ರ ಬತ್ತು ಸೊ ಇನ್ನಿತ ಈ ಕಾರ್ಯಕ್ರಮಕ್ಕೆ ಒಂದು ಅಧಿಕಾರಿ ಲೇಜರ್ ನಿಖಲ ಸಮಿತಿಗ ನಿಖಲಿಗೆ ಮಾತ್ರ ಇಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಇದು ಪಾತ್ರಕ್ಕೆ ಗೊತ್ತಿದ್ದಿ ಅಣ್ಣ ಬರ್ತದೆ ಮೊನ್ನೆ ಮಸ್ತ್ ಥ್ಯಾಂಕ್ ಯು. ವಿಶ್ವನಾಥ್ ನಾಯ್ಕರು ಬಾರಿ ಪೂರ್ವ ಬಾಂಧಿದ್ವಿ ನೇತ ವಿಚಾರಗಳನ್ನು ಪಂಡಿತ್ ಬಹುಶಃ 40 ವರ್ಷಗಳಿಗೂ ಒಂಜಿ ಮಸ್ತ್ ಜನ ಈ ಒಂಜಿ ಪರಿಸರ ಮಾಲೆ ಪಾಡ್ನೆಟ್ಟು ಯಾನ ಹೋಗಿ ಈಗಲೇ ಯಾವಕೊಂಡ ನಡೆದಿತ್ತು ಅಂತ ಮೂಲಭೂತ ಸೌಕರ್ಯ ಜನ ಒಂಜಿ ಬೋರ್ ಗುಡ್ಡೆ ಅಂತ ನೋಡಿ ಕೈಕಂಜಿ ಪುನಃ ಕ್ರಾಸ್ ಲ್ಯಾಂಡ್ ಗೋಚರ ಜಾಗ ಅವಾಗ ಏರಿಗಳಿಗೆ ಜಾಗ ಬಿಡ್ಚಿ ಬಹುಶಃ ಅವಾಗ ಸೆನ್ಸ್ಗೆ 100 ರೂಪಾಯಿ ಎಲ್ಲ ಬಿಡ್ತಿ ಜಾಗ ಇನ್ನು ಅಂಚಿನ ಜಾಗಿಗೆ 4 ಲಕ್ಷ 5 ಲಕ್ಷ 7 ಗಂಟೆ ಬರಲೇ ಜನಗಳು ಕೂಡ್ತಂತೀರಿ ಯಾನ ಇಂಗಳ ಅಧ್ಯಯನ ಮುಂದು ಇಂಗಳೇ ಉಪ್ಪನ ಇಲ್ಲದ್ದು 68ನೇ ಶೇಡಿ ಈ ಪಟ್ಟೂರಿಗೆ ಬರ್ತದೆ. ಇಂಗಳ ಅಮ್ಮನ ಜಾಗಡಿ ಕೃಷಿ ಮಾಡ್ತದೆ ಬದುಕಿನಾಗ ಕಾಲೇಜ್ ಬಿಡುದು ಒಂದು ಸಮಯ ಮಂಟದಕ್ಕೆ ಏನ ಮಾಮ ಪಟ್ಟೇರ್ಕೊಂಡಿದ್ದು ಇನ್ನು ಅಂಗಡಿ ಎಲ್ಲ ಪಾಡದು ಕಾರ್ಯಕ್ಕೆ ವ್ಯವಸ್ಥೆ ಮತ್ತು ಕುಯ್ಯ 84 ಕಾಲೇಜ್ ಬಿಡುದು 86 ಆದಾಗ ದಾದಾನೆ ಇಂಗ್ಲೆಂಡ್ಗೆ ಸಂಘದ ಒಂದೇ ರಚಿತ RSS ರಾಷ್ಟ್ರೀಯ ಸ್ವಯಂಸೇವಕ 75 ತುರ್ತು ಪರಿಸ್ಥಿತಿ ಬಂದಾಗ ವೆಂಕಟಪಾಷಣ ಜನಕ್ಕೆ ಪೂರ ಸಂಪರ್ಕ ಬರ್ತದೆ. ಇಂಗ್ಲೆಂಡ್ಗೆ ITC ಕೊಟ್ಟಿಸಿ ಸಂಘದ ಶಿಕ್ಷಣ ತಿಂಗಳಿಗೆ ಆತರ ಇಂಗ್ಲ ಜೀವನ ಅಡಿಗೆ ಒಂಜಿ ಇಂಗ್ಲೆಂಡ್ ಬಾರಿ ಮಲ್ಲ ಒಂಜಿ ಎಡ್ಡೆ ರೀತಿ ಪೋಪುಣ ಒಂಜಿ ಇಂಗ್ಲೆಂಡ್ಗೆ ಶಿಕ್ಷಣ ತಿಂಗಳಿಗೆ ಆತರ ಒವ್ವೇ ಒಂದು ದುಶ್ಚಟಕ್ಕೆ ಬಲಿಯಾವಂದೆ ಸರ್ಕಾರಿ ಕಾಲೇಜಿಗೆ 10 ಜೋಕ್ನೊಟ್ಟಿಗೆ ಗಂಗಸರ ಬಂಡಲ್ಲ ನಮ್ಮ ಈ ಮುಟ್ಟೆ ಗೊತ್ತಿದೆ ಅವು ಆ ಒಂಜಿ ಸರಿಯಾದ ಶಿಕ್ಷಣ ನೀಡಿದ ಹತ್ರ ಮಸ್ತ್ ನಮ್ಮದ ಮಸ್ತ್ ಒಂಜಿ ಸರ್ಕಾರಿ ಕಾಲೇಜ್ ಜೋಕ್ನ ನೋಡ್ಕಲ್ಲ ಇಂಗ್ಲಿಗೆ ಆ ಒಂಜಿ ಶಿಕ್ಷಣ ನೀಡಿದ ಹತ್ರ ಒಂಜಿ ಎಡ್ಡ ರೀತಿಯ ನೃತ್ಯ ನೀಡಿದ ಹತ್ರ 87 ಆನಾಗ ಇಂಗ್ಲು ಮಾಲಪಾಡು ಪುನಃ ಸುರುಟು ಮೂರೊಂಜಿ ಮಂದಿರ ಕಟ್ಟಿಗೆ ಅಂತು ಅಪ್ಪ ಒಂದೇ ಜನ ಯಾನು
ಗುರುಸ್ವಾಮಿ ಬೊಕ್ಕ ಪದ್ಮರಾಜರು ಮಿಗಿಯಲು ಆನಂದನೆ ಗಂಗಾಧರಲ್ಲಿ ಬೆಂಗಳೂರು ಪೂರ ಇಂಕ್ಲ ಅಪಗದ ಫಸ್ಟ್ ಟೀಮ್ ಒಂದು ಮಂದಿರ ಕಟ್ಟಿಗೆ ಅಂತಿದ್ದಾಳೆ ಅಪ್ಪ ಒಂದು 5,000 ಇಂಕ್ಲ ಮಂದಿರ ಗಟ್ಟಿದೆ ಮಸ್ತ್ ಜನ ಸಾಗಂತೇವೆ ಆದರೆ ಈ ಟೀಮು ವರ್ಕ್ ಟೀಮ್ ಅಪ್ಪ ಒಂದು ಕೆಲಸ ಬಂದಿಲ್ಲ ನಮ್ಮ ಅಕ್ಲ ಗಂಗಾಧರಣ್ಣ ಎಲ್ಲ ಆನಂದನೆಲ್ಲ ಅಪ್ಪ ಮಾಲಪಾಡ್ದ ಇಂಕ್ಲು ಹೋದ ಫಸ್ಟ್ ಇಂಕ್ಲ ಜಗನ್ನಾಥ ಗುರುಸ್ವಾಮಿ ಯಾರ ಮೆಕ್ಕಿ ಇಂಕ್ಲು ಒಟ್ಟಿಗೆ ಶಬರಿಮಲೆಗೆ ಹೋಯಿನ ಆ ಸರ್ತಿ ಕನ್ಯಾಕುಮಾರಿ ಬಂತು ಆ ಪುತ್ರೊಂಜಿ ದಾದನೊಂಜಿ ಮಂದಿರ ಕಟ್ಟೆ 5,000 ಚಿಲ್ಲರೆ ಐಟ್ ಏರ್ಲ ಐಟ್ ಮಾತದಿಂದ ಮಸ್ತ್ ಜನ ಮುಲ್ಪದ ಗಣೇಶನ ನಮ್ಮೇರಿ ದುರ್ಮಣ್ಣೆ ಮೇಸ್ತಿ ಆರು ನಿರ್ಮಣ್ಣೆ ಬೆಂಗಳೂರು ಪೂರ ನಮ್ಗೆ ಸಾಕಾರ ತೆಗೆದು ದಾದನ ಇಲ್ಲೇ ಗುಡಿಯ ಮುಖಮಂಡ ಅಂತ ದಾದ ನಾವು ಶನಿವಾರದ ಒಂಜಿ ಭಜನೆ ಬಂದಿತ್ತು ಪೂಜೆ ಬಂದಿತ್ತು ಜಗ್ಗಣ್ಣ ಮಿಕ್ಕಿ ಜಯಣ್ಣಿ ಬೆಂಗಳೂರು ಪೂರ ಭಾರಿ ನಿಷ್ಠಾವಂತೇವೆ ಅಕಡ ವಿದ್ಯೆ ಕಮ್ಮಿ ಇತ್ತಿರಲ್ಲ ಭಾರಿ ಮನ ಭಕ್ತಿರಿ ಅಕಲ ಮಾರ್ಗದರ್ಶನ ಇಲ್ಲಿ 4 ವರ್ಷ ಶಬರಿಮಲೆಗೆ ಹೋದ ಬಹುಶಃ ಇಂಚೆ ಪ್ಲೇನಲ್ಲಿ ಇನ್ನು ಈ ಪರಿಸ್ಥಿತಿಗೆ ಬರೋದು ನನ್ನ ಮಾತು ಮುಂದಕ್ಕೆ ಸಾಕೋದು ಒರಿಯಡಿದು ವಾಪರೆಲ್ಲ ನಮ್ಮ ನಿಮಿತ್ತ ಮಾತ್ರ ಇನಿ ಮಂಜುನಾಥ ಬಂದ ಕಡೆ ಭಾರಿ ಮಲ್ಲ ಒಂಜಿ ಈತು ಪೊರ್ಲ ಮಂದಿರವಾಡದಿಂದ 100 ಜನ ಸಾಕಾಗಿದ್ದೀನಿ ನಾನು ಮುರಿಯ ಪದರ ಪಂಡ ತಪ್ಪ ಚಂದ್ರಶೇಖರ ನೋಡಿ ಆರಲ್ಲ ಎಡ್ಡೆ ಗಟ್ಟಿದ ಟ್ರಸ್ಟಿ ಆಗಲಿ ಓಕೆಲ್ಲ ಇಂಜಿ ಮಾಡ್ತಿದ್ದೀವಿ ಸುರೇಶನೆಲ್ಲ ಕುಡಿದಿರು ಇತ್ತೆ ಇನ್ನೊಟ್ಟಿಗೆ ಇಂಜಿ ಪರಿಚಯ ಆಗಲ್ಲ ಅದನ್ನು ಭಾರಿ ಮಲ್ಲ ಕೊಡುಗೆ ಅನ್ನದಾನ ತಿನ್ನದ ಮಂತ್ರಿ ಎಲ್ಲ ಕೊಡುವಂತ ಪ್ಲೇನು ಅದರ ಕೂಡ ಇಂಗ್ಲಿ ನಮ್ಮ ಇನಿ ಈ ಭಜನೆ 40 ಮಂದಿದ್ದಾರಲ್ಲ ನಮ್ಮದಾದ ಮಲ್ಲ ಕೊಡುಗೆ ಬಂಡ ಅಲ್ಪ ಕುಡಿದನ ರಾಮೇಶ್ವರನ ಗಣೇಶನ ಎಂಗ್ಲು ಬಂತ ಸುರುಟಿ 2 ಸರ್ತಿ ಮೀಟಿಂಗ್ ಆಗ ಬಂಡೆ ಎಂಗ್ಲಿ ನಿಖಿಲ ಬಸ್ ಇಟ್ಟುಕೊಂಡು ಡ್ರೈವಿಂಗ್ ಒಂದು ನಿಖಿಲ್ ಓಡು ಜಪ್ಪೇರ ಒಂದು ಪದ ಜಪ್ಪ ಕುಳ್ಳೇರ ಒಂದು ತೀರ ಬರ್ತಲೆ ಅಲ್ಲ ಬರ್ತವ ಆತೆ ಒಂದು ಡ್ರೈವಿಂಗ್ ಸೀಟ್ ನಿಖಿಲ ದಾದ ಒಂದು ಪರಿಣಾಮ ಇಂಗ್ಲಿ ಪೂರ್ಣ ಪ್ರಮಾಣದ ಸಹಕಾರ ಕೊಡ್ಪಾನ ಬಹುಶಃ ಆಟಗಳಲ್ಲಿ ಭರವಸೆ ಇತ್ತು 20 ದಿನ ದೀಪ ಪತ್ರ ವ್ಯವಸ್ಥೆ ಮಾಡ್ಪಾನ ಇನಿ ಮಸ್ತ್ ಎಂಗ್ಲಿ ಇನಿ ಮೈಕ ಸೆಟ್ರಿ ಮಾತ್ರ ವ್ಯವಸ್ಥೆಗೆ 2,000 ಕೈಗೆ 40 ಮಂದಿಯಿಂದ ಭಜನೆ ಹಿಡಿ ಬಾಡಿಗೆ ಕೊಟ್ಟು ನಮ್ಮ ವ್ಯವಸ್ಥೆ ಇನಿ ಎಂಕ್ಲೆಗೆ ಮಾತ್ರ ಮೂಲಭೂತ ಸೌಕರ್ಯ ಕೊಡ್ತು ಇನಿ ಒಂಜಿ ಊರಿನ ಒಂದು ಶಾಮಿನ ಮೈಕಿಲ ಬಾಡಿಗೆ ಕೊರಂದ್ರೆ ಇನಿ ಒಂದು ವ್ಯವಸ್ಥಿತ ರೀತಿ ಮಸ್ತ್ ಐಕ ಒಂದು ದುಡ್ಡುವರೆಗೂ ಐಕ ಪೂರ ವ್ಯವಸ್ಥೆ ಅక్కడ ಪಾಪ ಮಂತೆ ಇನಿ ಆನಂದ ಮಾಸ್ಟರ್ ಸುರುಟು ಆ ಕೋಶಾಧಿಕಾರಿ ಬಾರಿ ಕ್ರಮ ಲೆಕ್ಕ ದುಡ್ಡು ಪ್ರತಿ ಕೊರೋನಾಗಳ ಬಾರಿ ಆಸೆ ಮಂತ್ರಿ ಒಂಜಿ ವ್ಯವಸ್ಥೆ ಕೊಡ್ರು ಅಂದ್ರೆ ಅರಿಗೆ ಬಾರಿ ಮಲ್ಲ ಎಂಕ್ಲ ಮಲ್ಲ ಜವಾಬ್ದಾರಿ ನೀನು ಯಾರು ಅರಿಗೆ ಎಂಕ್ಲು ನಿಜವಾದ ದಯಗೊಂಡ ಒಂದು ಆರ್ಥಿಕ ವ್ಯವಸ್ಥೆ ಏರು ತೂಪಿ ಅವು ಸಂಸ್ಥೆ ಕಟ್ಟಿಪ್ಪು ಇನಿ ಬಾರಿ ಕ್ರಮ ತೊಂದಿಲ್ಲ 10 ಲೆಕ್ಕ ಬರೀಪುನ 10 ಅರೆ ರಿಟೈರ್ಡ್ ಮಾಸ್ಟರ್ ಅಂದ್ರೆ ಎಂಕ್ಲ ಜಾಸ್ತಿ ಕಾಲ ನೋಡಿ ಎಂಕ್ಲ ಕೋಪ ಹೋದ್ರೆ ಎಂಕ್ಲ ದಾದ ಪಾತಿರು ಅರಿಗೆ ಮಾಸ್ಟರ್ನಾಗಿ ಕೋಪ ಎಂಕ್ಲ 2 ಜನ ಮಾಸ್ಟರ್ನಾಗಿ ದೇವರ ಕದಿಕ್ಕಿದೆ ಎಂಕ್ಲ ಏತ್ ಜೋರು ಪಾತಿರಲ್ಲ ಅಕ್ಲ ಎಂಕ್ಲ ಪಾತಿರ ರೂಪಜಿ ಅದೇ ಈ ಸಂಸ್ಥೆಗೆ ಅಕಲ ಒಂದು ಆಧಾರ ಅದರಲ್ಲಿ ಅಕಲ ಒಂದು ಮಾರ್ಗದರ್ಶನ ಮಾಡೋಣ ಒಂದು ಸಂಸ್ಥೆ ಪೂರ್ಣ ನಡಪಡ ಮಾತ್ರ ಲೈಟ್ ಬೋರ್ಡು ಬಾರಿ ಪೂರ್ಣ ಜನಕ್ಕೆ ಬೋರ್ಡು ತಾಂಡದಕ್ಕೆ ಬೋರ್ಡು ಬೆಲೆ ಮಾಡ್ಕೊಳಕ್ಕೆ ಬೋರ್ಡು ಖಾಲಿ ದುಡ್ಡಿದ್ದನೇ ಆಗ್ತದೆ ಇನಿ 17 ಜನ ಟ್ರಸ್ಟ್ ಮಾಡ್ಕೊಂಡಾಗ ಒಂದೇ ಜನ ಒಂದು 4 ಜನ ಎಂಕ್ಲೆ ದುಡ್ಡು ಜನ ಎಂಕ್ಲೆ ಮಲ್ಲ ಆರ್ಥಿಕ ಬಲಾಟಿ ಇರುತ್ತೆ ಆಮೇಲೆ ಸಮಯ ಕೊಟ್ಟು ಸಮಯ ಕೊಟ್ಟು ಹೇಳಿದಾಗ ಪೂರ್ಣ ಮಾಡಬೇಕು ಇನಿ ನಂಗೆ ಗೊತ್ತು ಇನಿ ನಮ್ಗೆ ಒಂಜಿ ಪಟ್ಟಣಗಳಲ್ಲಿ ಪೂಜೆ ಮಾಡ್ಕೊಡೋದಂತ 10-25 ರೂಪಾಯಿ ತಿಂಗಳು ಆ ವ್ಯವಸ್ಥೆ ನಮ್ಮ ಅಜ್ಜಿ ಮಸ್ತ್ ಜನ ಎಂಕ್ಲು ಎಂಕ್ಲು ಪಟ್ಟಣಕ್ಕೆ ಪೂಜೆ ಮಾಡಿದ್ರೆ ಮಾತ್ರ ಬರ್ಬೇಕು ಈಜೆ ಬರ್ಬೇಕು ಜನ ಎಂಕ್ಲು ಬಾಯಾದ ಮೌನಡಿ ಕುಲ್ಯ ದಯ ಬಂಡ ನಮ್ಮ ಇಚ್ಛೆ ರಾಮೇಶ್ವರ ನಮ್ಮ ಪ್ರತಿ ಶನಿವಾರ ಸಂಕ್ರಮಣ ಅನ್ನದಾನ ತಪ್ಪಾಯಿರಲಿ ಅಯ್ಯಪ್ಪ ಅನ್ನದಾನ ಬಾರಿ ಪ್ರೀತಿ ಮುರಣಿ ನೀರು ಮುರಣಿ ನಮ್ಮ ಕಿನ್ಯ ಆ ಪ್ರತಿ ಸತ್ಯದ ಕಿನ್ಯ ಬಾಬು ಕಿನ್ಯ ಶಾಸ್ತ್ರ ಆರು ಪ್ರತಿ ತಿಂಗಳು ಹಾಕುದು ಬಾರಿ ಒಂಜಿ ನಿಷ್ಠೆ ನಿಯತ್ತಿದ ಕೋಪನ ದಯಪಂಡ ಅಯ್ಯಪ್ಪನ ವೃತ್ತ ಬಣ್ಣ ನಿಷ್ಠೆ ನಿಯತ್ತಿ ಇದು ಬಾರಿ ಮುಖ್ಯ ಪಕ್ಕ ಮನಸ್ಸು ನಮ್ಮ ಹೃದಯ ಏತು ಶ್ರೀಮಂತಿಗೆ ನಮ್ಮ ದಿಯಡ ಆತ ನಂಬಿಕೆ ನಮ್ಮದಲ್ಲ ದೇವರ ಉಪಕಾರ ನಮ್ಮ ಫ್ಯಾಮಿಲಿಗೆ ಅಥವಾ ನಮ್ಮ ಒಂಜಿ ಹೃದಯ ಶ್ರೀಮಂತಿಗೆ ನಂಗೆ ದಾದ ಪುರಿಯ
ದಿನ ನಾಲೆಜ್ ನಮ್ಮ ಹೃದಯದಲ್ಲಿ ಶ್ರೀಮಂತಿಗೆ ನಂದು ದೀಪ ನಾಟಿದ್ದಾದ ನಮ್ಮ ಕಾಸುಗಳು ದಾಳ ಇದ್ದಲ್ಲ ದುಡ್ಡಿದ್ದೇನೆ ಆರ್ಥಿಕ ವ್ಯವಸ್ಥೆ ದುಡ್ಡಿದ್ದೇನೆ ಗೊರ್ಪಿ ಮಸ್ತ್ ಜನ ಈ 25-20 ಜನ ಮಾಲೆ ಕೊಡ್ಬೇಕು ಪ್ರತಿ ವರ್ಷ ಎಂಕಿಲು ಅಕಲಿಗೆ ಲಾಸ್ಟ್ಗೆ ದಾದ ಬಂದ್ಕೊಂಡು ನಿಖಿಲ್ ಎಂಕಿಲು ದಾದ ದುಡ್ಡು ಕೊಡ್ಸಿ ಪ್ರತಿ ಶನಿವಾರ ಏಪಾನ ವಾರ ಸತಿ ಬಂದು ಸ್ವಾಮಿ ಶರಣ ಬಂದ ಅಯ್ಯಪ್ಪ ಅದು ಕೈಮಿಗ್ಲಿ ಅವೇರಿಗೆ ಕೊರ್ಪಣೆಗೆ ಭಾರಿ ನಮ್ಮ ದುಡ್ಡು ಆಂಡ ಇನಿ ದಾದನ ಶಬರಿಮಲೆಗೆ ಹೋಗ್ಬೇಕು ಯಾನ ಇಟ್ಟು ಸೇರ್ತಾನೆ ಮಸ್ತ್ ಜನ ಅಕಲು ದುಶ್ಚಟ ಬಲಿಯಾಗಬೇಕು 40 ದಿನ ಅಕಲ್ನ ವೃತ ಮಾಡ್ತದ್ದು ಅಕಲ್ ಮಾತ್ರ ಅಕಲ್ ದುಶ್ಚಟ ಬಿಡುದು ಅಕಲ್ ಬರ್ಪಣೆ ಪೂರ ಬಿಡುದು ಮಾಲೆ ಪಾಡ್ಬೇಕು ನಾನು ಪೀರೆ ಕೆಲವರು ಪತ್ತು ಮಸ್ತ್ ಜನ ಎಡ್ಡೇನ ಅಕಲ್ ಹೋಗ್ಲಿ ದಯಪಡ ಅಯ್ಯಪ್ಪ ಕಲಿಗೆ ಬರೋದು ಏದು ಕರೆಕ್ಟ್ ಸರಿಯಾದ ಪರಿಪೂರ್ಣವಾದ ಅಯ್ಯಪ್ಪನ ಒಂದು ನಂಬುದು ಕಾರ್ಯಪ್ಪಿನ ಆಯನ ವಾ ನೇಟ್ರ ಖಂಡಿತ ಪೂಜೆ ಐಕಿ ಇಂಗ್ಲು ಅದು ಖಂಡಿತ ನನಗೆ ದೇವರನ್ನ ಆಶೀರ್ವಾದ ಏರ್ಪಡಕೊಂಡು ನಮ್ಮ ನಮ್ಮನೆ ಒಂದು ಎಡ್ಡೆ ನೇಟು ಬಾರಿ ಅಯ್ಯಪ್ಪ ನೀವು ಮುಲ್ಪ ಗುರುಸ್ವಾಮಿ ಪೂಜೆ ಮಾಡ್ತೀವಿ ಹೂವೆ ಬಂದಿ ನಮ್ಮ ಈ ಈತಿನೇಟ ಹೂವೆ ಸಂಭಾವನೆ ಇದೆ ಹೂವೆ ಸಂಬಳ ಬರುತ್ತೆ ಸ್ವಚ್ಛತೆ ಮಂತ್ರಿ ಗೊತ್ತನ ಪೂಜಾ ವಿಧಿ ಗೊತ್ತನ ಪೂರ ನೇಟು ಪರಿಪೂರ್ಣವಾದ ಬೆಂಪುನ ಪ್ರತಿಯೊಲ್ಲ ಜಗ್ಗಣ್ಣ ರಾಮೇಶ್ವರ ಅక్కడ ಪರಿಪೂರ್ಣವಾದ ಅಕ್ಕನ ಸಮಯ ಕೊದ್ದು ಮಸ್ತ್ ಅದು ಮಲ್ಲ ಬೇರೆ ಈ ಇಂಗ್ಲಿ ನಮ್ಮ ಈ ಭಾಷೆ ನಮ್ಮ ಯಾನ ಪಪ್ಪೆ ಯಾನ ಅಕ್ಕಳಿಗೆ ದರವೆಲ್ಲ ಹೆಚ್ಚಿಗೆ ಮೇಲೆ ಯಾನ ಇದ್ದ ಪೂಜೆ ಯಾಗ ಮಾಡ್ಬೇ ಅಂದ್ರೆ ಹೆಚ್ಚಿನ ದಿನ ಯಾನ ತಿಂಗಳು ಮಂತಲ್ಲ 2 ಮೂಜಿ 4 ತಿಂಗಳು ಹೊರ ಜಗ್ಗಡೆ ರಜೆ ಮಂತಲ್ಲ ಹಿಂಗೆ ಬಂದ್ರೆ ನಂದಿತ್ತಿಲ್ಲ ಅಂತಂದೆ ಅಂಡ ಮಲ್ಲ ಬಾರ ಹೆಚ್ಚಿನ ದಿನ ರಾಮೇಶ್ವರ ನಗರ ತಿಕ್ಕು ಬೇರೆ ಮಲ್ಲ ಬೇರೆ ನಿರ್ತೋದು ಕೊಂಚ ಅಯ್ಯಪ್ಪನ ಒಂದು ಮಲ್ಲ ಐದೊಂದು ಐದನೇ ನಿಯತ್ತು ಅಕಲಿಗೆ ಬಾಕಿದ ಅಕಲಕ ತಿಗಿನಾಲ್ಬೋದು ಮನಸ್ಸು ಮಾಡ್ತಾರೆ ಆಗ್ತದೆ ಐಟ್ ನಮ್ಮ ಸಾವಿರ ಮನಸ್ಸು ಮಾಡ್ತಾರ ಆಗ್ತದೆ ಅಯ್ಯಪ್ಪನ ಒಂದು ಪೂಜಾ ವಿಧಿ ಮಾಡ್ತಾರೆ ಕೆಲವು ನಿಯತ್ತು ನಿಯಮ ಉಂಟು ಐದು ಪೂರ ಮಂತದ ಮಂಪುನಾಗಲಿಗಂಟೆ ಕೈ ಮುಟ್ಟಿನಾಗಲಿಗಂಟೆ ಅಂಜದ ಮಾತ ನಾನು ಮಂಜಿ ಬರ್ತೀನಿ ಮಾತೇರಿನ ಇನಿ 40 ದಿನದ ಬಜೆಟ್ 28 ದಿನ ಕಾರದಿನಾಗ ಈ ಮಹಿಳೆಯರನ್ನ ಬಾರಿ ಮಾಡೋ ಪಾತ್ರ ನಮ್ಮ ಹಬ್ಬದ ಅಪ್ಪೆಲ್ಲ ಪೂರ ಹಾಕಿ ಮಾತೇರ ಬಾರಿ ಪೊರ್ಲುಡು ಬೇಲೆ ಬಂದಿರ ಸ್ವಚ್ಛತೆ ಇವತ್ತಿನ ಮಂಜುನಾಥ ಕಂಡಿರು ಬಾರಿ ಪೊರ್ಲುಡು ಬೇಲೆ ಬಂದಿರಿ ಅಂಚೆ ಹಿಡಿದಿಲ್ಲ ಮಸ್ತ್ ಆಗ್ಲಿ ಒಂದು ಸಾಕಾರ ಮಾಡ್ತೀರಿ ಅಯ್ಯಪ್ಪನ ಅನುಗ್ರಹ ಮಾತೆರೆಗಳು ಒಪ್ಪಾಡಿ ನಮ್ಮ ಮಾತೆರ ನಮ್ಮ ಮಂದಿರ ಮಂದಿ ಭಾವನಾತ್ಮಕವಾಗಿ ಮಂದಿ ಸಂಬಂಧವನ್ನು ಬೆಳೆಸಾಗ ಇದು ಏನಲ್ಲ ಯಾನ್ ಬೇರೆ ಬಂದಿರಿ ಎಲ್ಲ ಸೊತ್ತಂದು ಯಾನ್ ಏಪ್ಪ ಹೆಂಗೆ ದೇವರಿ ಆ ಅಯ್ಯಪ್ಪ ಅನುಗ್ರಹ ಕೊಡಿಯರ ಆರೋಗ್ಯ ಕೊಡಿಯರ ಆತ್ಮ ತಂದೇನು ಎಂಕಿ ನೇತೊಡೆ ಪೊಕ್ಕಿರ ಅವು ಎನ್ನತ್ತವೆ ಐಕ್ ಬೊಕ್ಕರಿ ಬರ್ತಿ ದಯಗೊಂಡ ನಂಗೆ ಆರೋಗ್ಯ ಕೊಟ್ಟು ನಮ್ಮ ಈ ಶಕ್ತಿ ಬೇರೆ ಮಾಡ್ತಾರ ಅಂಜದ ಪುನಾಗ ಒಂದು ಸಾರ್ವಜನಿಕ ಒಂದು ಹಿಂದೂ ಬಾಂಧವ್ಯರ ಒಂದು ಸಂಪತ್ತು ಮಾಡುದು ನೀನು ನಮ್ಮ ಮಂಜುನಾಥ ಆಳ್ವಾರ್ ನಮ್ಮ ಮಸ್ತ್ ಬೇರೆ ಮೂಲಭೂತ ಸೌಕರ್ಯಗಳು ಐದು ಮನ್ಪುಡ ಒಂದು ಇಚ್ಛಾಶಕ್ತಿ ದೇವರಿಗೆ ಈ ತರ ಎತ್ತದೆ ನನ್ನ ಆವು ಮನ್ಪುಡ ಭರವಸೆ ನಿಖಿಲ ಪೂರ್ಣ ಪ್ರಮಾಣದ ಸಹಕಾರ ಇನಿ ಅಜ್ಜನ ನೆಟ್ಟು ಇನಿ ಕಟ್ಟ ಮೀಟಿಂಗ್ ಅವಳಲ್ಲಿ ಬಂಗಾರದ ಮುಟ್ಟಲ್ಲಿ ಕೈ ಪಾಡ್ತೀವಿ ಮಲ್ಲ ಬೇರೆ ಕೈ ಪಾಡ್ತೀವಿ ಐಕಿಲ ನನಗೆ ಸಹಕಾರ ಮಾಡ್ಕೊಡಾಬು ಇನಿ ನಮ್ಮ ಇನಿ ಕಾಣೆ ಬೇರೆ ಬೋಲ್ಪುಗಳ ಹಾಕಿದ್ವಿ ಅಯ್ಯಪ್ಪಗಳ ಅಜ್ಜಗಳ ಕೈ ಮುಗಿದ ಆಶೀರ್ವಾದದಿಂದ ನಮ್ಮ ಪ್ರತಿಯೊಂದು ನಮ್ಮ ಬೇರೆ ಕೈ ಪಾಡ್ವಿ ಅಂಜದ ಪುನಗ ಇನಿ ಅಜ್ಜಿಲ 3 ಅಜ್ಜನ ಏದೋ ಸಂಗಮನೆ ಶುರು ಮಾಡ್ಕೊಂಡಾಗ ಅಜ್ಜನ ಮುಟ್ಟ ಪರಿಕರ ಪೂರ ನಮ್ಮ ಅಯ್ಯಪ್ಪನ ಬಿಟ್ಟು ಕೆಲವು ವರ್ಷ ಇತ್ತು ಅಜ್ಜೆ ಆ ನಾಗರ ಸ್ಥಾಪನೆಯನ್ನ ಹೊರಗಜ್ಜನ ಸಮಿತಿ ಇನ್ನು ನಂಗೆ ಬಿಡಿದು ಕೊಡ್ತೇವೆ ಒಂಜಕ್ಕೊಂದು ಬಾರಿ ಮುಟ್ಟದ ಸಂಬಂಧ ಉಂಟು ನಮ್ಮ ಈ 2 ಕ್ಷೇತ್ರಗಳ ನಮ್ಮ ಈ ಪರಿಸರದ ಸಮಿತಿಗಳು ಅಜ್ಜದ ಪುನಾಗ ನಮ್ಮ ಹೆಂಚಿನ ನಮ್ಮ ಎಲ್ಲೆಲ್ಲ ನಮ್ಮ ಮನಸ್ತಾಪ ಇತ್ತಲ್ಲ ಐ ಮಾತ ಬಿಡ್ತು ದೇವರಿಗೆ ಅಯ್ಯಪ್ಪಾಗ ಏನ ಕೋಪ ಬಂದ ಹೆಂಗಡ ಕಾರ್ಯಕರ್ತರ ಕೋಪ ಬಂದ ಅಯ್ಯಪ್ಪ ಏನ ಮುನ್ಮಂತ್ರ ಪಡಿಸಿ ನಿಂಗೆ ಮಾತಿಲ್ಲ ಅಯ್ಯಪ್ಪನ ಅನುಗ್ರಹ ಇದ್ದಲ್ಲಿ ಅಯ್ಯಪ್ಪ ನಮ್ಗೆ ಮಾತ ಆ ದೇವರಿಗೆ ಹುಡುಗನ ದೇವರಿಗೆ ನಮ್ಗೆ ಮಾತಾಡಿಲ್ಲ ಸುಖ ಶಾಂತಿ ನೆಮ್ಮದಿ ಕಾಡು ಮಾಡಿದ್ವಿ ಎನ್ನ 2 ಪಾತ್ರ ಸ್ವಾಮಿ ಈಶ್ವರ ಯಾರು ಪಾಠದಲ್ಲ ಬಂದಿದ್ದೀವಿ ವಿಶ್ವನಾಥ ನಾಯಕರು ವಿಸ್ತಾರವಾದ ಪಂಡೇರು 5 ಪಕ್ಕ ನಮ್ಮ ಅಧ್ಯಕ್ಷರಾಗಿನ ಶ್ರೀನಿವಾಸ ಪೂರ್ತಿ ಮಾಡ್ತಾರೆ ಇನಿ ಮೂಲನಿ ದೇವಸ್ಥಾನ ನನಗೆ ಪಂಚಲೋದ ವಿಗ್ರಹ ನಮ್ಮ ಪೂಜೆ ಮಲ್ಪಂತ ಅವು ಶ್ರೀನಿವಾಸ ಶೆಟ್ಟಿ ನನ್ನ ಸಾಧನೆ ದಯಗೊಂಡ ಈ ಪರಿಸರಗಳು ಎಂಗ್ಳು
ತೀರ್ಥದ ಕಟ್ಟ ಬಜಾರ್ದಾಗಲಿಕ್ಕೆ ಅವಾಗ ಮುಳಿಕೆ ಇಲ್ಲಿಗೆ ಮುಳಿ ಮಾಡಿದಂಜಿನ ವ್ಯವಸ್ಥೆ ಮಾತ್ರ ಎಲ್ಲ ಇಲ್ಲಡೆ ಮುಳಿಕೆ ಜಾಗ ಎಂದು ಅವು ಅಂಚೆರ್ತದೆ ಅಲ್ಲೋಗ ಕಾಲಕ್ರಮೇಣ ಅವು ವಸತಿ ಮೇಕೆ ಬೋರ್ಡು ಐದೋಗ ಮಸ್ತ್ ಇರುವ ಆನ ಹೋಗಿ ಸಮಾಧಾನದ ವಿಷಯ ದಾದ ಈ ಪರಿಸರ ಹೆಚ್ಚಿನ ಆ ಸೈಟಿಗೆ ಹಿಂದೂಲೇ ಉಳ್ಳಿ ಇದು ನಮ್ಮ ಭಾಗ್ಯ ಆ ಒಂದು ನಿದರ್ಶನಗಳು ಅಂಜನೆ ಮತ್ತೆ ಬತ್ತನಂಚಿನ KSRP ಬೆಟರ್ ಎಂದ ಒಂದು ಜನಕಲ ಒಂದು ಸಹಕಾರಗಳು ಇನಿ ಅಯ್ಯಪ್ಪ ದೇವಸ್ಥಾನ ಹೋಗಿ ಬೆಳಗಂದು ಇದು ಪಟ್ಟ ತಪ್ಪವನ್ನು ದಯಪಟ್ಟ ಒಬ್ಬೇ ಒಂದು ದೇವರನ್ನ ಅಥವಾ ದೈವದ ಒಂದು ಸ್ಥಳಗಳು ಅವು ಬೆಳಗಳು ನಾಡ ಪರಿಸರದ ಸುತ್ತಮುತ್ತಲ ಹಿಂದೂಗಳು ಐಗೆ ಸಹಕಾರ ಕೊಡಿ ಅಂತ ಮಾತ್ರ ಸಾಧ್ಯ ಮಾಡಲಿಕ್ಕೆ ನಿದರ್ಶನ ನಮ್ಮ ಶ್ರೀಗಳಿಂದ ಅಯ್ಯಪ್ಪನ ಮಂದಿರ ಬಂದ್ರೆ ಇಡೀ ಒಂದು ಕೈ ಮುಗಿಯರ ಒಂದು ದೇವಸ್ಥಾನ ಹಸೆಗೊಂಡು ಒಂದು ನನಗೆ ನಿರ್ಮಾಣ ಆದೊಂಡು ನಮ್ಮ ನಮ್ಮ ಮಾತ ಕಷ್ಟಗಳೆಲ್ಲ ಆ ದೇವರ ಭಿನ್ನ ಮತ್ತೊಂದು ನನಗೆ ಸುಖ ಶಾಂತಿ ನೆಮ್ಮದಿಗೆ ಕರುಣಿಸಾಲ ಪಡೆದು ನಮ್ಮ ಅಡ್ಡಪೂರ್ತ ನಟೋದನ್ನ ನನಗೆ ಖಂಡಿತ ಬದಲಾದ ತಪ್ಪೇರಿ ಶ್ರೀಶಾಸ್ತ್ರಿ ನಮ್ಮ ಮಾತೆಲ್ಲ ಒಂದೇ ಪ್ರಜೆಗಳಾಗ ಹಿಂದೂ ಬಾಂಧವ್ಯ ಮಾತೆಲ್ಲ ಈ ಒಂದು ದೇವಸ್ಥಾನದ ಪ್ರತಿಯೊಂದು ಕೆಲಸಗಳ ಭಾಗಿಯಾದ ನೇನೆ ಉತ್ತರ ಅಭಿವೃದ್ಧಿ ಮಾಡ್ತಿನ ಕೆಲಸ ನಮ್ಮ ಇದ್ದಾರೆ ಇನಿ 28 ದಿನದ ಭಜನೆ ನಾನು ಕೇವಲ 20 ದಿನದ ಭಜನೆ ಅದು ಒಂದು ಮಂಡಲ ಎರಡು ಐವಾಗ ಅವೇ ದಿನ ವಾರ್ಷಿಕ ನಡೆದರೆ ಈ ಮಾತ ಕಾರ್ಯಗಳು ಪುನರುಡೆ ನಿರ್ವಿಘ್ನವಾದ ನಡೆದது ನನಗೆ ಮಾತೆಲ್ಲ ಸುಖ ಶಾಂತಿ ನೆಮ್ಮದಿಗೆ ತೊರಡು ಭಗವಂತಿಗೆ ಕೊಡದು ಏಕೆ ಪಾಠದ ಅವಕಾಶ ಕೊಟ್ಟ ಮಾತೆಲ್ಲ ಸೌಮ್ಯ ಸಂಗಾಯಿತ ಒಂದೊಂದು ಎಣ್ಣ ಈ ಎರಡು ಪಾತ್ರಗಳು ವಿರಾಮಗೊಂಡು ಸುರೇಶ್ ಚೌಧರಿಗೆ ವಂದಿಸುತ್ತಾ ಕಾರ್ಯಕ್ರಮದ ಕೊನೆಯದಾಗಿ ವಂದನಾರ್ಪಣೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕೆ ನಮ್ಮ ಟ್ರಸ್ಟಿನ ಸದಸ್ಯರು ಭಜನ ಸಂಕೀರ್ತನೆಯ ಸಂಚಾಲಕರು ಆಗಿರುವಂತಹ ಗೌರವಾನ್ವಿತ ಗಣೇಶ್ ಅಸೇಗೋಳಿ ಇವರಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೇಗೋಳಿಯೊಟ್ಟಿಗೆ ನಾಲ್ಕು ಸಮಿತಿಯನ್ನು ಸಂಯುಕ್ತ ಆಶ್ರಯಗಳು 47 ಭಜನಾ ಸಂಕೀರ್ತನೆ ಮಾಡಿಕೊಂಡು ವಿಶೇಷವಾಗಿ ಧರ್ಮಚಿಂತನೆಯನ್ನು ಕೊಡುವ ಪ್ರದೇಶದೊಂದು ಪ್ರಾರಂಭಕ್ಕೂ ಸಭಾ ಕಾರ್ಯಕ್ರಮ ಸ್ವಾಮಿ ಹೇಳಿದ ಅಂಚನೆ 15 ನೋಟು 25 ನೋಟು 40 ನೋಟು ಕಾರ್ಯಕ್ರಮ ಕೊಡೋದು ಮತ್ತು ಸ್ವಾಮಿ ಒಂದು ವಿಶೇಷವಾಗಿ ಇವತ್ತಿನ ದಿನ 8 ತಾರೀಕು ಕತ್ತು ಒಂದು 5 ತಾರೀಕು 2 ದಿನ ನಮ್ಮ ಜನ ಸೇವೆ ಧರ್ಮಚಿಂತನೆ ಒಂದು ಈ ನಮ್ಮ ಕಟೀಲ ಹಸ್ರಣಿ ಕಾರ್ಯಕ್ರಮ ಲೇದ ಅರವತ್ತು ಆಶೀರ್ವಚನ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತ ಸೌಮ್ಯ ಸಂದರ್ಭದಲ್ಲಿ ಅಂಚೆ ಇಂಥ ಕಾರ್ಯಕ್ರಮದ ಅಧ್ಯಕ್ಷತೆ ನಂಜಿನ ಸುರೇಶ್ ಅವರು ನಮ್ಮ ಟ್ರಸ್ಟಿಗಳು ಬಂಡ ಸಂಘದ ಅಧ್ಯಕ್ಷರು ಅದೆಲ್ಲ ಸೌಮ್ಯ ಸಂದರ್ಭದಲ್ಲಿ ಅಂಚನೆ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ನಂಚಿನ ಮಂಜುನಾಥ್ ಆಳುವ ಸೇವನಾಡುವುದು ಅಧ್ಯಕ್ಷರು ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಕೊಣಾಜೆ ಬೇರೆಲ್ಲ ಉಡಲಿನ ಸೌಮ್ಯ ಸಂದರ್ಭದಲ್ಲಿ ಅಂಜನೆ ಕೊಡಲಿ ಅತಿಥಿಗಳು ಶ್ರೀ ಸುದರ್ಶನ್ ಶಿಟ್ಟಿ ನಿತ್ರವಾಳಿಗೆ ಉದ್ಯಮಿಗಳು ಶ್ರೀದೇವಿ ಕನ್ಸ್ಟ್ರಕ್ಷನ್ ಬೇರೆಲ್ಲ ಸೌಮ್ಯ ಸಂದರ್ಭದಲ್ಲಿ ನಮ್ಮ ದೇಶದ ಗೌರವ ಶಿಖರ ನಿತ್ರವಾಳಿಗೆ ಬೇರೆಲ್ಲ ಉಡಲಿನ ಸೌಮ್ಯ ಸಂದರ್ಭದಲ್ಲಿ ಅಂಜನೆ ಶ್ರೀ ಭರತ್ ಮುಂಡೋಳಿ ಉದ್ಯಮಿಗಳು ಸಾಮಾಜಿಕ ಧಾರ್ಮಿಕ ಮುಂದಾಳು ಬೇರೆಲ್ಲ ಉಡಲಿನ ಸೌಮ್ಯ ಸಂದರ್ಭದಲ್ಲಿ ಅಂಜನೆ ವೇದಿಕೆ ಪುನಃ ನಮ್ಮ ಟ್ರಸ್ಟದ ಅಧ್ಯಕ್ಷರು ಶ್ರೀನಿವಾಸ ಶೆಟ್ಟರು ಅಂಚನೆ ಭಜನಾ ಸಂಘದ ಅಧ್ಯಕ್ಷರು ಗುತ್ತಿಗೆ ವಿಶ್ವನಾಥ ನಾಯಕರು ಪರಮಜ್ಯೋತಿ ಮಾತೃಮಂಡಲದ ಅಧ್ಯಕ್ಷರು ನಾಗವೇಂದ್ರ ಶೆಟ್ಟರು ಮಕ್ಕಳ ಉದಾಹರಣೆ ಸಂದ ಒಂದು ಇದು ಪುನಃ ಭಗವದ್ಭಕ್ತರು ಇಂದಾನೆ ಬಂದ ದೀಪ ಪ್ರಜ್ವಲನೆ ಒಂದು ಬಾರಿ ಒಂದು ಪುಣ್ಯದ ಕೆಲಸ ಮಂಜು ನಂಗೆ ಓಲ್ಪಣ ದೀಪೋತ್ತರ ತಿಕ್ಕುಜಿ ಅಂಚ ಇಲ್ಲಿ ಭಾರಿ ಮಲ ಸಂಕೇತ ಇಲ್ಲಿ ಬೋಲ್ಮದ ಹೇಳಿದಲ್ಲ ಭಾರಿ ಮಲ ಸಂಕೇತ ಬೈದ ಮರಣಿಂಚ ಓಲ್ಪೋತಾಲ್ ಕಲೆ ದೀಪ ಪ್ರಜ್ವಲನೆ ಎಲ್ಲದ ಕಡಂತ ದೀಪೋತ್ತರ ಅಂಚನ ಮಾತ ಇನಿಯಾಗಲೇ ಜನ ಇವಳದಿನ ಸೌಮ್ಯ ಸಂತಾನದಲ್ಲೇ ವಿಶೇಷವಾದಂತ ಸ್ವಯಂ ಸೇವಕರಾದ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ
ಬೆಳತಾಡಿ ಬರುವ ಮಕ್ಕಳೇ ವಿಶೇಷ ಸಮಾವೇಶ ಅಂತ ಒಂದು ಅಂಚನೆ ಮಾತನಾಡಲು ಯಾಪಲ್ಲ ಬೇರೆ ಹೊಣಂದಿಲ್ಲ ಅಕ್ಕನ ನಿಜಾದ ಸಮಿತಿ ಇತ್ತರಲ್ಲ ಅಕ್ಕಲ ವಿಶೇಷ ಕೊಡುಗೆ ಯಾಪಲ್ಲ ಮಾತ್ರ ಮಂಡಳಿದ ಅಕ್ಕಲಿಲ್ಲ ಜನರಲ್ಲಿ ವಿಶೇಷವಾಗಿ ಸಮ್ಮೇಳನ ಸಂದ ಒಂದು ಮಾಧ್ಯಮದಲ್ಲಿ ಪತ್ರಿಕೆ ಮಿತ್ರರಿಲ್ಲ ಸಮ್ಮೇಳನ ಸಂದ ಒಂದು ಇತ್ತೆ ಸಮ್ಮೇಳನ ಸಂದ ಕಾರ್ಯಕ್ರಮ ವಿಶೇಷವಾದ ನಿರೂಪಣ ಮಂತ್ರ ಜನ ಅಣ್ಣ ಮಾಸ್ಟರ್ ಕೋಶಾಧಿಕಾರಿ ಬೇರೆ ಸಮ್ಮೇಳನ ಸಂದ ಒಂದು ಎನ್ನ ಸಮ್ಮೇಳನ ಸಂದ ಕಾರ್ಯಕ್ರಮ ಸ್ವಾಮಿ ಶರಣಯ್ಯಪ್ಪ. Swami